Sanjeevani Mulikavana. The Secretary of Sudana Management, Dr. Peter Wilson Prabhakar, with them marching our SPL Master Sanvarya, ASPL Kumari Srishti and SPS Ishita Nair. आने वाली पीढ़ी है प्यारी तो पृथ्वी को बचाना हमारी जिम्मेदारी. ನವ ವಧುವಿನಂತೆ ಶೃಂಗರಿಸಲ್ಪಟ್ಟ ವೇದಿಕೆಯತ್ತ ಒಂದು ಕ್ಷಣ ಹೊರಳಲಿ ನಮ್ಮೆಲ್ಲರ ಚಿತ್ತ. ಹೌದು, ನಮ್ಮ ಸುದಾನದ ಸಂಪ್ರದಾಯದಂತೆ ಈ ವರ್ಷದ ಚಿಂತನೆಯ ವಿಷಯ ಧ್ಯೇಯ ವಾಕ್ಯ ಒನ್ ಅರ್ತ್ ಸೇವ್ ಇಟ್. ಹಸುರುಡುಗೆ ಪಸೆದುಟ್ಟು ಸಿರಿಮುಡಿಗೆ ಹೂತೊಟ್ಟು ನಿಂತಂತೆ ಹಚ್ಚ ಹಸುರಿನಿಂದ ಕಂಗೊಳಿಸುವ ಭೂಮಿ ತಾಯಿ, ಆಕೆಯ ಹಣೆಯ ತಿಲಕದಂತೆ ಶೋಭಿಸುವ ಸೂರ್ಯ, ಹರಿಹರಿಯುವ ನೀರಕಣ, ಮೇಲ್ನಗುತ್ತಿರುವ ಬಾನಂಗಣ, ಹಾರಾಡುವ ಹಕ್ಕಿಗಣ, ನದಿ ಪರ್ವತಗಳು, ನವಿಲು, ಹುಲಿ ಮುಂತಾದ ಖಗ ಮೃಗಗಳೇ ಅಲ್ಲದೆ ಅಂತರಿಕ್ಷದೆತ್ತರಕ್ಕೂ ಏರಬಲ್ಲೆವು ಎಂಬುದರ ಸಂಕೇತ ಉಪಗ್ರಹ. ಮುಚ್ಚಿದ ಕದ ತೆರೆದು ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ ಎಂಬ ಆಶಯ. ಇದೆಲ್ಲ ನಮ್ಮ ಕಣ್ಮುಂದೆ ರಂಗು ರಂಗಿನ ವೇದಿಕೆಯಲ್ಲಿರುವ ಮನಮೋಹಕ ಚಿತ್ರಣ. ಆದರೆ ಇದು ಕೇವಲ ಕಲ್ಪನೆಯ ಕೂಸಲ್ಲ, ನಮ್ಮೆಲ್ಲರ ಪೊರೆವ ತಾಯಿಯ ಸುಂದರ ಚಿತ್ರ. I request all the dignitaries to take their seats in the front row. ಪಂಜರದಲ್ಲಿ ಪಕ್ಷಿಯನ್ನಿರಿಸಿ ಸಾಕುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಪುಟ್ಟ ಪಂಜರದ ಸರಳುಗಳ ಹಿಂದೆ ಅವಿತು ನೀಲಾಕಾಶವನ್ನು ದಿಟ್ಟಿಸಿ ನೋಡುವ ಹಕ್ಕಿಗಳು ಅದರೊಳಗೆ ಹರುಷದ ಹಾಡನ್ನಂತೂ ಹಾಡುವುದಿಲ್ಲ. ಆದರೆ ಸುದಾನ ಶಾಲೆಯಲ್ಲಿ ಆರಂಭವಾಗಿರುವ ಏವಿಯರಿ ಅಥವಾ ಪಕ್ಷಿಧಾಮವು ಬರಿಯ ಪಂಜರವಲ್ಲ. ಮನುಷ್ಯರೆಂದರೆ ಈ ಪಕ್ಷಿಗಳಿಗೆ ಭಯವಿಲ್ಲ. ಇಲ್ಲಿರುವುದು ಮನುಜ ಸ್ನೇಹಿ ಹಕ್ಕಿಗಳು. ಪಕ್ಷಿಗಳನ್ನು ಒಂದಿನಿತೂ ನೋಯಿಸದೆ ಮನೆಯ ಮಗುವಿನಂತೆ ಜೋಪಾನ ಮಾಡಲಾಗುತ್ತಿದೆ. ಪಕ್ಷಿಧಾಮದ ಬಾಗಿಲು ತೆರೆದು ಹಕ್ಕಿಗಳನ್ನು ಹೊರಗೆ ಹಾರಲು ಬಿಟ್ಟರೂ ಅವು ಮರಳಿ ಬರುತ್ತವೆ. ಈ ಪಕ್ಷಿಧಾಮದಲ್ಲಿ ಪ್ರಸ್ತುತ ವಿದೇಶಿ ಮೂಲದ ಕೊನಿಯೂರ್ಸ್ ಎಂಬ ಪಕ್ಷಿಗಳಿವೆ. ಮುಂದೆಯೂ ಇನ್ನಷ್ಟು ಹಕ್ಕಿಗಳು ಈ ಪಕ್ಷಿಧಾಮವನ್ನು ಸೇರಿಕೊಳ್ಳಲಿವೆ. ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರೇಮವನ್ನು ಮೂಡಿಸುವ ಉದ್ದೇಶದಿಂದ ಈ ಪಕ್ಷಿಧಾಮವು ರೂಪಿತವಾಗಿದೆ. ಇದು ಶ್ರೀಯುತ ಸುಶಾಂತ್ ಹಾರ್ವಿನ್ ಮತ್ತು ರೆವರೆಂಡ್ ವಿಜಯ ಹಾರ್ವಿನ್ ರವರ ಪರಿಕಲ್ಪನೆ. ಸದಾ ಹೊಸದನ್ನು ಹುಡುಕಿ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿರುವ ಈ ಸಮಾಜಮುಖಿ ಪ್ರಯತ್ನಕ್ಕೆ ಅಭಿನಂದನೆ, ಅಭಿವಂದನೆ. Equally inspiring vision of our correspondent sir and his son is the creation of medicinal garden in our campus named as Sanjeevani Mulikavana, which was inaugurated today by Dr. Pradeep Kumar, a consulting physician, Kotakal Aryavaidya Shala, Puttur. This herbal garden includes almost all the local medicinal plants such as tulsi, neem, aloe vera, amla, etc. Future plan includes the conservation of rare and extinct species of plants. Dear audience, you can visit Aviary of Sudana and Sanjeevani Mulikavana any day in future. Our heartfelt gratitude to our correspondent Reverend Vijay Harbin and his son Mr. Sushant Harbin for creating such a beautiful atmosphere in our campus. ಪೂರ್ಣ ಕುಂಭವು ತುಂಬು ಹೃದಯದ ಸ್ವಾಗತದ ಸಂಕೇತ. ಸರ್ವ ನೈಸರ್ಗಿಕ ಸೊಗಸು ಅತೀಂದ್ರಿಯ ಬಲದ ಸಂಕೇತ. ಪೂರ್ಣಕುಂಭದ ಸ್ವಾಗತ ನೀಡುವುದರಿಂದ ಏಕತೆ ಉಂಟಾಗುತ್ತದೆ. ಸಹನೆ, ಶಾಂತಿ, ಒಗ್ಗಟ್ಟಿನ ಭಕ್ತಿಯ ಪ್ರದರ್ಶನವಾಗುತ್ತದೆ. ಪೂರ್ಣಕುಂಭಗಳನ್ನು ಹೊತ್ತ ನಮ್ಮ ವಿದ್ಯಾರ್ಥಿನಿಯರು ವೇದಿಕೆಯ ಮುಂದಿರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಿದ್ದಾರೆ. ಈ ಸಂತಸದ ಶುಭ ಸಂದರ್ಭದಲ್ಲಿ ತಮ್ಮ ದಿವ್ಯ ಹಸ್ತಗಳಿಂದ ಪುಷ್ಪವೃಷ್ಟಿ ಗರೆದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನು ನೀಡುತ್ತಿದ್ದಾರೆ. ವಾದ್ಯ ಘೋಷ ನಿನಾದದೊಂದಿಗೆ ಪೂರ್ಣಕುಂಭದ ಸ್ವಾಗತದೊಂದಿಗೆ ಒನ್ ಅರ್ತ್ ಸೇವ್ ಇಟ್
ಧ್ಯೇಯವಾಕ್ಯಕ್ಕೆ ಅನುಗುಣವಾಗಿ ಪ್ರಾಣಿ, ಪಕ್ಷಿ, ನದಿ, ಸೂರ್ಯ ಮುಂತಾದ ಪ್ರಾಕೃತಿಕ ವೈವಿಧ್ಯಗಳನ್ನು ವಿವಿಧ ವೇಷಭೂಷಣಗಳ ಮೂಲಕ ತೋರಿಸಿಕೊಟ್ಟು ಅವುಗಳ ಉಳಿವಿಗೆ ಕರೆ ಕೊಡಲು ಬರುತ್ತಿರುವ ಪ್ರಕೃತಿ ಮಾತೆಯ ಮಕ್ಕಳು ಇದೀಗ ನಮ್ಮ ಈ ವೇದಿಕೆಯಲ್ಲಿ. ದೂರದಲ್ಲಿ ಗೊಣಗುತ್ತಾ ಬಾಳುವ ಬಾಳ್ಗೇನು ಬೆಲೆ, ಅದಕ್ಕಾಗಿಯೇ ತಾಯ ಗರ್ಭದಲ್ಲಿರುವ ಅಪಾರ ಸಂಪತ್ತು ನಾಶವಾಗದಂತೆ ಅದನ್ನು ಕಾಪಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಸುದಾನದ ಪರಿಸರವನ್ನೊಮ್ಮೆ ವೀಕ್ಷಿಸಿದರೆ, ಸುತ್ತ ಕಣ್ಣು ಹಾಯಿಸಿದರೆ ಅರಿವಾದೀತು. ಒನ್ ಅರ್ತ್ ಸೇವ್ ಇಟ್ ಕೇವಲ ಕೃತಿಯಲ್ಲಿಲ್ಲ, ನಿಜವಾಗಿಯೂ ಆ ನಿಟ್ಟಿನಲ್ಲಿ ಎಲ್ಲರ ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತಿದೆ. In front of you now is a lady with a lamp. Her looks are divine. The light of the lamp she holds seems to spread around the world. Every woman in this earth is created for a purpose. She is not only a mother, but also a teacher, a guide, and a friend. Therefore, she is aptly picturized as a lady with a lamp. This also depicts our Fine Arts Club. ಇರುಳಿನ ಅಂಧಕಾರವನ್ನು ಕಳೆದು ಜೀವಿಗಳಲ್ಲಿ ಜೀವ ಕಳೆ ತುಂಬುವ ಸೂರ್ಯ ಜಗತ್ತಿನ ಪ್ರತಿ ಆಗುಹೋಗುಗಳಿಗೂ ಸಾಕ್ಷಿಯಾದವನು. ಒಂದು ದಿನವೂ ರಜೆಯಿಲ್ಲದೆ ಜಗವನ್ನು ಬೆಳಗುವ ಕಾಯಕಯೋಗಿ. ಬೆಂಕಿಯುಗುಳುವ ಸೂರ್ಯ ಉದಯಿಸುವಾಗಲೂ ಮುಳುಗುವಾಗಲೂ ಕಾಣುವ ರಮಣೀಯತೆ ಬಣ್ಣನೆಗೆ ನಿಲುಕದ್ದು. ಆದ್ದರಿಂದಲೇ ಕವಿ ಬಾನ ಕೋಟಿ ಕಿರಣ ಭೂಮಿಗೆ ಇಳಿದು ಬಂದಂತೆ ಎನ್ನುತ್ತಾನೆ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ನೇಸರನ ಹೊಂಗಿರಣಗಳು ನಮ್ಮ ಲಹರಿ ಸಾಹಿತ್ಯ ಸಂಘವನ್ನು ಪ್ರತಿನಿಧಿಸುತ್ತದೆ. Space, universe gives a sense of profound vastness, a feeling of eternity. It is something beyond our thinking, imagination. Space is a curious place which is not in our destination for visit. अंतरिक्ष का विस्तार असीम है जो हमारे सोच के बाहर है. क्योंकि वो हमारे सोच के बाहर है, हमें उसके बारे में बहुत जिज्ञासा है. The astronauts are the space travelers who have the opportunity to look at Earth from high above. They are the ones who have been giving us the details about the interesting space. It represents our IT club Drishti. The variety of cultural values and symbolic functions ascribed to the trees are as numerous and diverse as the communities and cultures of the region. Physically and mystically, trees have defined the environment of communities in the region throughout the time. This also depicts our science club Avani. ದಕ್ಷಿಣದ ಕಾಶ್ಮೀರವೆಂದು ಪ್ರಸಿದ್ಧವಾದ ಕೊಡಗಿನ ಮಗಳು ಕಾವೇರಿ. ಇವಳು ದಕ್ಷಿಣದ ಭಾಗೀರಥಿ, ಕನ್ನಡ ನಾಡಿನ ಸಿರಿದೇವಿ, ಕೊಡವರ ಕುಲದೇವತೆ. ನಾವೆಲ್ಲ ಪ್ರತಿನಿತ್ಯ ಸ್ಮರಿಸುವ ಕಾವೇರಿ ಭುಕ್ತಿ ಮುಕ್ತಿದಾಯಕಿಯಾದ ಪುಣ್ಯವಂತೆ. ಕೊಡಗು ಸೀಮೆಯ ಮಡಿಲಾದ ತಲಕಾವೇರಿಯಲ್ಲಿ ಕಾಣಿಸಿಕೊಂಡು ಕರ್ನಾಟಕದ ಕಣ್ಮಣಿಯಾಗಿ ತಮಿಳುನಾಡಿನ ತವನಿಧಿಯಾಗಿ ಮೆರೆದು ಹರಿವ ಕಾವೇರಿ ಎರಡೂ ರಾಜ್ಯಗಳ ಭಾಗ್ಯೋದಯಕ್ಕೆ ಆಧಾರವಾಗಿ ಕಡೆಗೆ ಸಾಗರವನ್ನು ಸೇರುತ್ತಾಳೆ. ಆಕೆ ಹರಿವಲ್ಲೆಲ್ಲ ಬೆಳೆ, ಬೆಳಕು, ಬದುಕು, ಚೆಲುವು. Tiger was picked as the national animal of India because of its elegant strength, agility and colossal power. Tigers occupy an important place in the Indian culture. Since ages, it has been a symbol of magnificence, power, beauty and fierceness, and has been associated with bravery and valor. The tiger also has a significant place in Hindu mythology as the vehicle of goddess Durga. The tiger is been considered to be in the endangered species, so it is ardent duty to save the species. The species of tiger beautifies the earth. This also depicts our sports club Shakti. नाच नाच कर आता मोर, नाना रंग दिखाता मोर, बच्चों को बहलाता मोर, बाग बाग उड़ जाता मोर.
ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಗುರುತಿಸಲ್ಪಡುವ ನವಿಲು ಮನಮೋಹಕವಾಗಿದ್ದು ತನ್ನ ಸೌಂದರ್ಯ ಹಾಗೂ ನಾಟ್ಯದಿಂದ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುವ ಅತ್ಯಂತ ಸುಂದರ ಹಾಗೂ ಆಕರ್ಷಣೀಯ ಪಕ್ಷಿ. ಇದು ನಮ್ಮ ಕ್ರೀಡಾ ಸಂಘ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. Tribal people are people who are not indigenous to the region, but that share similar characteristics with indigenous people, such as having social, cultural, and economic traditions different from other sections of the national community, identifying themselves with their ancestors. Nagas are various ethnic groups native to northeastern India and northwestern Myanmar. The groups having similar cultures and traditions and form the majority of population in the Indian states of Nagaland and Manipur and Naga self-administrated zone of Myanmar with significant populations in Arunachal Pradesh and Assam in India. Toda people are a Dravidian ethnic group who live in the Indian states of Tamil Nadu before the 18th century and British colonization. The Toda coexisted locally with other ethnic communities including the Kota, Badaga and Kuruba in a loose caste-like society in which the Toda were the top ranking. ಕಚ್ನಿಂದ ಕಾಮರೂಪದವರೆಗೆ ಕಡಲ ತಡಿಯಿಂದ ಹೈಮಾಚಲದವರೆಗೆ ಭಾರತದ ವಿವಿಧೆಡೆಗಳಲ್ಲಿ ಚದುರಿ ಹೋಗಿರುವ ಆದಿವಾಸಿಗಳು ಭಾರತದ ಮೂಲ ನಿವಾಸಿಗಳು. ವೈವಿಧ್ಯತೆಯಲ್ಲಿ ಏಕತೆ ಈ ಜನರ ಈ ನೆಲದ ವಿಶೇಷತೆ. ಇರುವುದೊಂದೇ ಭೂಮಿ, ಇದು ನಮಗಾಗಿ ನಿಮಗಾಗಿ ಎಲ್ಲರಿಗಾಗಿ. ನಾವು ನೀವು ಎಲ್ಲರೂ ಕೂಡಿ ಈ ತಾಯಿಯ ವೈಭವವನ್ನು ರಕ್ಷಿಸೋಣ ಎಂಬ ದಿವ್ಯ ಸಂದೇಶವನ್ನು ವಿವಿಧ ವೇಷಭೂಷಣಗಳ ಮೂಲಕ ಭವ್ಯ ಪಥಸಂಚಲನದಲ್ಲಿ ಸಾಗಿ ಬಂದು ಸಾರಿದ ವಿದ್ಯಾರ್ಥಿಗಳೆಲ್ಲರಿಗೂ ಧನ್ಯವಾದಗಳು. I request our SPL Master Sanvarya and ASPL Kumari Srishti to escort the guests to the dais. ಈ ಸವಿಸ್ತಾರ ಭೂಮಿ, ಅದರಲ್ಲಿರುವ ಚರಾಚರಗಳು, ಅವುಗಳಲ್ಲಿರುವ ಉಸಿರು, ಮರಗಿಡಗಳ ಹಸಿರು ಪ್ರತಿಯೊಂದನ್ನು ನಿರ್ಬಂಧಿಸುವ ಒಂದು ಅಗೋಚರ ಶಕ್ತಿ ಇದೆ. ಈ ಪರಮೋನ್ನತ ಶಕ್ತಿಗೆ ತಲೆಬಾಗಿ ಈ ಸುದಿನ ಅದರ ಆರಂಭ ಮತ್ತು ಅಂತ್ಯ ಅವನಿಗೊಪ್ಪಿಸಿ ಅವನ ಪಾದಕಮಲಗಳಲ್ಲಿ ಶರಣಾಗೋಣ ಎನ್ನುತ್ತಾ ಭಗವಂತನ ಅನುಗ್ರಹ ಬೇಡಲು ಬರುತ್ತಿದ್ದಾರೆ ನಮ್ಮ ಸುದಾನದ ಪ್ರಾರ್ಥನಾ ತಂಡ.
Atiti Devo Bhava means guest is God. We Indians are known for our hospitality across the globe. Now I request our SPL Master Sanvarya to formally welcome you all for this function. To walk in nature is to witness 1,000 miracles. Good evening, everyone. Greetings to each and everyone present here. I extremely overwhelmed to get this opportunity to address you all on this auspicious annual day of our institution. With great honor and pleasure, I would like to welcome today's chief guest, Miss Avani Kodibai. We are honored to have you as the chief guest to this evening. Welcome you, ma'am. I heartily welcome our Honorable Presider, Miss Adya Sulochana Mulya, alumna Sudana, who despite of her busy schedule has graced this occasion. Welcome you, ma'am. I welcome our school representatives, Kumari Srishti, the Assistant School People Leader, and Kumari Ishita, the School People Secretary, who sincerely and generously helped me discharge my duties. Heartily welcome to you both. I extend my sincere welcome to our correspondent, Reverend Vijay Harvin. Your blessings, presence and guidance will make this occasion a great success. My heartfelt welcome to you, sir. I welcome the Secretary of our School Management Committee, Dr. Peter Wilson Prabhakar. Your presence has enhanced our joy. A respectful welcome to you, sir. A warm welcome to our School Treasurer, Mr. Oscar Anand, and all the members of Management Committee. Your presence is our strength. A very special welcome to you all. I feel grateful to have the presence of our guiding spirit, beloved headmistress, Mrs. Shobha Nagraj. Your encouragement, support and passion help us all unite and achieve our goals. My hearty welcome to you, ma'am. I heartily welcome Dr. Rajesh Bijangala, the President of Parent Teachers Association, who had been taking part in all our programs and inspired us through his great words. A cordial welcome to you, sir. I genuinely welcome Mr. Raghavendra Nayak, the Secretary of Parent Teachers Association, and all the members of PTA. Your presence is valuable. A warm welcome to you all. I would like to take this opportunity to welcome the teaching and non-teaching staff who took up the responsibilities to arrange the day's program with enthusiasm and great spirit. Hearty welcome to you all. I welcome all parents, senior students, well-wishers who could manage to gather here to make this ceremony worthwhile. My final note of welcome to all my fellow mates, juniors, press, media, photographers, videographers, official of police department and all gathered here. Once again, a hearty welcome to you all. Thank you. I request Master Hitesh Krishna, Education Minister, to offer a flower bouquet to today's chief guest, Miss Avani Kodibai. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕುಮಾರಿ ಆದ್ಯ ಸುಲೋಚನಾ ಮುಳಿಯ ಇವರಿಗೆ ನಮ್ಮ ಶಾಲಾ ಮಂತ್ರಿಮಂಡಲದ ಆರೋಗ್ಯ ಮಂತ್ರಿ ಕುಮಾರ ಅಕ್ಷಯ್ ಕೃಷ್ಣ ಇವರು ಪುಷ್ಪಗುಚ್ಛವನ್ನಿತ್ತು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. I request Master Vishwas VS, Legal Minister, to offer a flower bouquet to our SPL Master Sanvarya as a token of love and gratitude. I request Kumari Rukya Shiza, Discipline Minister, to offer a flower bouquet to our ASPL Kumari Srishti. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಾಲಾ ಮಂತ್ರಿಮಂಡಲದ ಕಾರ್ಯದರ್ಶಿ ಕುಮಾರಿ ಇಶಿತಾ ನಾಯರ್ ಇವರಿಗೆ ನಮ್ಮ ಶಾಲಾ ಸಾಂಸ್ಕೃತಿಕ ಮಂತ್ರಿ ಕುಮಾರಿ ಅಪೇಕ್ಷಾ ಪೈ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸ್ವಾಗತಿಸಿದ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಶವು ನಿಶ್ಚಯವು ಯತ್ನ ಬೇಕಿಹುದು, ಶ್ರಮಕ್ಕೆ ಫಲವು ಸತ್ಯ. ಹೌದು, ಸಾಧಿಸಬೇಕೆಂಬ ಛಲ ಉಳ್ಳವನಿಗೆ ಅರಮನೆಯಾದರೇನು ಸೆರೆಮನೆಯಾದರೇನು,
ನಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸುವ ಪ್ರಯತ್ನ ನಡೆದಾಗ ಸಾಧನೆ ಸಾಧ್ಯ. ಅಂತಹ ಸಾಧಕರ ಸಾಧನೆಗೊಂದು ವಿಶೇಷ ಬಹುಮಾನ, ಗೌರವದ ಸನ್ಮಾನ. ಈ ಸಾಧಕರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಪ್ರೌಢಶಾಲಾ ಸಂಯೋಜಕಿ ಶ್ರೀಮತಿ ಪ್ರತಿಮಾ ಎನ್ಜಿ ಇವರು. Good evening to you all. Success is the result of perfection, hard work, learning from failure, loyalty and persistence. We are proud to say that we at Sudana have many such multi-talented students who by their perfection and hard work have brought laurels to our school. It's our custom to recognize such talents and honor them for their success. Now, it is the time to call upon these special achievers to the dais for the honoring ceremony. ಇಂದಿನ ಸಭಾಧ್ಯಕ್ಷತೆ ವಹಿಸಿರುವ ಕುಮಾರಿ ಆದ್ಯ ಸುಲೋಚನಾ ಮುಳಿಯ ಇವರು ಈ ಬಹುಮಾನಗಳನ್ನು ವಿತರಿಸಬೇಕಾಗಿ ವಿನಂತಿ. I request the students to come to the stage and receive the prize as soon as their names are called out. At first, I would like to call upon Arya S. Shetty of Standard 1. Arya S. Shetty. Arya S. Shetty, son of Mr. Shailesh M. Shetty and Mrs. Shruti, is the abacus champion of our school. He has been awarded as the champion in the first international open to all abacus competition held in the last academic year. Congratulations, Arya. Congratulations, Arya, and all the best for your future. Rahi Balandur of 2nd Standard. Rahi Balandur. She is a very good swimmer and she has won 2nd place in the 25-meter backstroke at the Dakshin Kannada District Inter-Club Swim Meet hosted by Puttur Aquatic Club on 28 August 2022. She has also won 2nd place in the 50-meter kickboard state level swimming competition held at St. Aloysius Swimming Pool, Mangalore. She has secured 3rd place in the 25-meter freestyle event at the Dakshin Kannada District Inter-Club Swim Meet hosted by Puttur Aquatic Club in the month of August 2022. Rahi has secured 1st place in the 25-meter freestyle kick with board event at the Dakshin Kannada District Inter-Club Swim Meet hosted by Puttur Aquatic Club on 28 August 2022. She is the daughter of proud parents Mr. Sudhir B and Mrs. Rajeshwari Konaji. She is also a very good dancer. Congratulations, Rahi. Let there be great achievements in your future. Now I call upon Praneeth of Standard 3. Praneeth. Praneeth of 3rd Standard. Praneeth. Dattacharana CFs of 4th Standard. Dattacharana CS. Dattacharana, son of Sharat Kumar D and Damayanti M. A good disciplined student showing keen interest in all the school activities. He has participated in the 4th All India Open Federated Rapid Chess Tournament 2022 held at Mangalore and won the 9th place. He is also learning piano. Congratulations and all the best. Pradhan P of 4th Standard. Pradhan P. Pradhan P is the son of Mr. Ravi Kumar B and Mrs. Vishalakshi, another multi-talented student of our school. He is a very good dancer, a chess player and very good in abacus and karate. He has won 2nd place in the first state level Invitational Karate Championship 2022 held at BC Road on 13 November 2022. Congratulations, Pradhan. I wish him all the best. All the achievers, please come and stand near the stage. Now I call upon Kshama HS of 4th Standard. Kshama HS. A multi-talented girl of Sudana.
proud daughter of Mr. Hariprasad DS and Mrs. Shuchita. She has secured the Golden Arrow Award in the Bulbul exam held in the year 2022. She is learning Carnatic music, Bharatanatyam, light music and keyboard. She has also shown her excellence in the academic field. Congratulations, Shama. Let there be a great success ahead. She Isha N. Hegde of 4th standard. Son of Mr. Nityananda Hegde and Mrs. Chetana PK. He has earned the Golden Arrow badge in Cups in the year 2022. He is learning classical music and very much interested in that. I am proud to say that Isha has won first prize in the state level elocution competition conducted by Bharat Scouts and Guides in the last academic year. ತಮ್ಮ ಮುಂದಿನ ಜೀವನವು ಉಜ್ವಲವಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಈಶಾ. Anush Krishna of 4th standard. Son of proud parents Mr. Vishnu Prasad Bhatt and Mrs. Nutana PK. He has successfully completed all the activities of Cups and he has earned the Golden Arrow Award of Bharat Scouts and Guides. ಅಭಿನಂದನೆಗಳು ಅನುಷ್ ಕೃಷ್ಣ. ಮುಂದಿನ ಜೀವನವು ಉಜ್ವಲವಾಗಲಿ. Please clap for the achievers. Anish MH of 4th standard. Anish MH, proud son of Mr. Harish MH and Mrs. Ramyashri. ನಮ್ಮ ಶಾಲೆಯ ಪ್ರತಿಭಾನ್ವಿತ ಕರಾಟೆ ಪಟು. He has won 3rd place in the 40th BKI National Karate Championship held at Udupi on 6 November 2022 in individual kumite event in the 10 years category. He has also won 3rd place in the individual kata event in 40th BKI National Karate Championship 2022 held at Udupi. He has won the Chaturtha Charana State Award from Bharat Scouts. He is a good chess player, cricket player and also interested in shuttle. Congratulations Anish, all the best. Ayur Varsha of 4th standard. He is the son of Mr. Ravindra and Mrs. Amritavani. He is a good dancer and shows keen interest in drawing. He has won first place in the cluster level drawing competition and has participated in the district level Pratibha Karanji competition conducted by Education Department. He has shown his excellence in the academics also. Craft items preparation and playing keyboard are his hobbies. He has earned the state level Chaturtha Charana Award in Cups from Bharat Scouts and Guides. Congratulations Ayur. Wish you a bright, colorful future. Shriram PB of 4th standard. Son of proud parents Mr. Balasubramanya PS and Mrs. Deepika B. A very active, intelligent student of our school. He is very good in abacus and drawing. He has earned the state level Chaturtha Charana Award in Cups by Bharat Scouts and Guides. Congratulations Shriram. Let there be great success ahead. Shivani R. Rai of standard 5th. Daughter of Mr. Ranjan Rai and Mrs. Vinuta Rai. She has earned the state level Hirakpang Award from Bharat Scouts and Guides. She has won 3rd place in the state level Invitational Budokan Karate Championship 2022 held at Suratkal. She has also won 2nd place in the individual kata event in the 40th BKI National Karate Championship held at Udupi on 6 November 2022. Congratulations. ಇನ್ನಷ್ಟು ಯಶಸ್ಸು ನಿನ್ನದಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಶಿವಾನಿ. Sanvita MS of 5th standard. A silent, studious, talented girl of our school. Daughter of Mr. Shailesh ML and Mrs. Saraswati Rao. ಡ್ರಾಯಿಂಗ್, ಚೆಸ್, ಸಂಗೀತ ಹಾಗೂ ಸ್ವಿಮ್ಮಿಂಗ್ ತರಬೇತಿ ಪಡೆಯುತ್ತಿರುವ ಸಾನ್ವಿತಾ ಕಲಿಕೆಯಲ್ಲೂ ಪಠ್ಯೇತರ ಚಟುವಟಿಕೆಗಳಲ್ಲೂ ಉತ್ತಮ ಸಾಧನೆಯನ್ನು ಮಾಡುತ್ತಿದ್ದಾಳೆ. She has successfully completed all the activities of Bulbul and has earned state level Hirakpang Award from Bharat Scouts and Guides. Congratulations Sanvita. ನಿಮ್ಮ ಕರತಾಡನದ ಪ್ರೋತ್ಸಾಹವೇ ಸಾಧಕರ ಸಾಧನೆಗೆ ಉತ್ಸಾಹ. ದಯವಿಟ್ಟು ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಬೇಕಾಗಿ ವಿನಂತಿ. Thank you Adya. Now I request our chief guest Ms. Avani Kodibail to honor the special achievers. Darshika Nayak of 5th standard. Daughter of Mr. Satish Nayak and Mrs. Durgavati Nayak. She is an active girl with good academic performance, very good at drawing and has won many prizes in the abacus competitions. She has won 2nd place in the international level abacus competition held on 25th July 2021. I am happy to announce that Darshika has completed the 6th level of abacus program conducted by Gennext in the year 2022-23. She has earned the state level Hirakpang Award of Cups and Bulbuls. Congratulations Darshika.
Let there be lot of success and prosperity in the future. Aditya K, son of Mr. Radhesham K and Mrs. Pratima. He has earned the national level Golden Arrow badge by completing all the activities of CUBS. An active boy and a good cricket and shuttle player. ಕಳೆದ 1.5 ವರ್ಷದಿಂದ ಮೃದಂಗ ತರಬೇತಿಯನ್ನು ಪಡೆಯುತ್ತಿರುವ ಆದಿತ್ಯ ಪಠ್ಯೇತರ ಚಟುವಟಿಕೆಗಳಲ್ಲೂ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ಆದಿತ್ಯ. ಮೇ ಸಕ್ಸಸ್ ಬಿ ವಿತ್ ಯು ಆಲ್ವೇಸ್. ಆಶ್ರಿತ್ ಕೃಷ್ಣರಾವ್ ಡಿ, ಯಾವಾಗಲೂ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಕ್ರಿಯಾಶೀಲನಾಗಿರುವ ಆಶ್ರಿತ್ ನಮ್ಮ ಶಾಲೆಯ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ. ಶಾಸ್ತ್ರೀಯ ಸಂಗೀತ ಹಾಗೂ ಮೃದಂಗ ತರಬೇತಿಯನ್ನು ಪಡೆಯುತ್ತಿರುವ ಆಶ್ರಿತ್ ಒಬ್ಬ ಉತ್ತಮ ಗಾಯಕನೂ ಹೌದು. He is the son of Mr. Hariprasad Rao and Mrs. Pooja M.V. He has successfully completed all the activities of CUBS and has earned national level Golden Arrow Award. Congratulations Ashrit Krishna. May you have a bright future ahead. Anirudh R. Rai. Anirudh R. Rai of 5th standard. Son of Mr. Ravindranath Rai and Mrs. Rekha Rai. He is an active boy and a good cricket and shuttle player. Also a good academic performer. He has earned the national level Golden Arrow Award by successfully completing all the CUB activities. Congratulations and all the best Anirudh. Kritan Vihari of 5th standard. Son of Mr. Praveen and Mrs. Lavanya. A good student of our school. He is very much interested in swimming and drawing. Kritan Vihariyu chess ಹಾಗೂ ಈಜುಗಾರಿಕೆಯ ತರಬೇತಿಯನ್ನು ಪಡೆಯುತ್ತಿದ್ದಾನೆ. He has been awarded with Golden Arrow badge by Bharat Scouts and Guides. ಮುಂದಿನ ದಿನಗಳಲ್ಲಿ ಕೃತನ್ ಒಬ್ಬ ಉತ್ತಮ ಈಜುಗಾರನಾಗಿ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಕಂಗ್ರ್ಯಾಚುಲೇಷನ್ಸ್ ಕೃತನ್. ಪೂಜಿತ್ ಕೆ. Pujit K of 5th standard. Pujit K is the son of Mr. Shivaram K and Mrs. Lalita. He has earned the national level Golden Arrow Award by successfully completing all the activities of CUBS. A silent, obedient student and a good academic performer. Congratulations Pujit. Let all the success be yours. Impana C. Bhatt, an active multi-talented girl. She is the daughter of Mr. Chandramohan D and Mrs. Sudha H.N. She has been learning flute, keyboard, Carnatic music, karate and swimming. She has been awarded with national level Golden Arrow badge. Congratulations Impana. Ninna mundina bhavishyavu ujjwalavagali. Rishal Menezes of Standard 5, an active girl with many talents. Daughter of Mr. Roshan Menezes and Mrs. Nisha Menezes. She is learning craft, dance and interested in shuttle and chess. She actively participates in all the activities of our school. She has been awarded with National Level Golden Arrow Award from Bharat Scouts and Guides in the year 2022. Congratulations and all the best. Srishti Yanvi, another active talented girl of our school. Daughter of Mr. Vijay Kumar N.R. and Mrs. Ranjita. She has been practicing Carnatic music, Bharatanatyam, keyboard and drawing since 3 years. She is an excellent academic performer too. She has been awarded with Golden Arrow Award by Bharat Scouts and Guides. Congratulations Srishti and all the best. Ritvika R. Nayak, a talented girl of Sudana. She is the daughter of Mr. Radhakrishna B. and Mrs. Harshita Nayak. She has been awarded with National Level Golden Arrow badge in the year 2022. She has actively participated in the Creating Awareness campaign about turmeric Ganesha in their locality, organized by Karnataka State Pollution Control Board and Bharat Scouts and Guides, and won Certificate of Appreciation. She has taken part in the drawing competition conducted by Vijayawani on account of World Environmental Day. She was an active participant of summer camp organized by Bharat Scouts and Guides in the year 2022. She has also participated in the Spellbee competition. She was the participant of Geeta Gayana competition organized by Bharat Scouts and Guides. Congratulations Ritvika and all the best. Lipika R.K. of 5th standard. Lipika R.K., daughter of Mr. Roshan Kumar and Mrs. Seema Roshan. She is an active student and very much interested in drawing. She has earned the National Level Golden Arrow Award by successfully completing all the activities of Bulbul from Bharat Scouts and Guides. Congratulations Lipika. We wish you a bright future. Aishwarya A. of Standard 5th, daughter of Mr. Anand Bhatt and Parimala. She has been learning Carnatic music, Bharatanatyam, Western dance and folk dance.
She has been awarded with National Level Golden Arrow Badge in the year 2022. Congratulations, Aishwarya. ಮುಂದಿನ ಭವಿಷ್ಯವು ಉಜ್ವಲವಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಪ್ರಜ್ವಿತಾ, daughter of Mr. Satish and Mrs. Pavitra, a talented girl of our school. ಪ್ರಜ್ವಿತಾ ಇವಳು ವೆಸ್ಟರ್ನ್ ಡ್ಯಾನ್ಸ್, ಅಬಾಕಸ್, ಡ್ರಾಯಿಂಗ್ ಹಾಗೂ ಸಂಗೀತ ತರಬೇತಿಯನ್ನು ಪಡೆಯುತ್ತಿದ್ದು ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾಳೆ. 2022ನೇ ವರ್ಷದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ವತಿಯಿಂದ ಬುಲ್ಬುಲ್ ವಿಭಾಗದಲ್ಲಿ ಕೊಡಲಾಗುವ ರಾಷ್ಟ್ರಮಟ್ಟದ ಗೋಲ್ಡನ್ ಆರೋ ಪ್ರಶಸ್ತಿಯು ಇವಳಿಗೆ ಲಭಿಸಿದೆ. ಕಂಗ್ರ್ಯಾಚುಲೇಷನ್ಸ್ ಪ್ರಜ್ವಿತಾ, ಲೆಟ್ ಆಲ್ ದ ಸಕ್ಸಸ್ ಬಿ ಯುವರ್ಸ್. ದಯಮಾಡಿ ನಿಮ್ಮ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಿನಾದ ಪಿವಿ, daughter of Mr. Pramod Kumar KK and Mrs. Vijayalakshmi. She has earned the Golden Arrow Award in the year 2022. She has won third place in the individual kata event in the state level International Budokan Karate Championship 2022 held at Surathkal on 11th September. She has also won third place in the individual kata event in the 40th BKI National Karate Championship 2022 held at Udupi. Congratulations. Let there be great success ahead, Ninada. Praneeth of Standard 3rd. Praneeth, son of Mr. Shekhar Sapaliga and Mrs. Shobha. He has secured third place in the kata event in the state level Invitational Karate Championship 2022 held at BC Road in the month of November 2022. Congratulations. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಹಾಗೂ ಕೀರ್ತಿ ನಿನಗೆ ಲಭಿಸಲಿ ಪ್ರಣೀತ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಅಚೀವರ್ಸ್. Thank you, Pratima ma'am, and congratulations to the achievers. We have a multi-talented bird with us today as a chief guest, Miss Avani Kodibai. ನಮ್ಮ ಇಂದಿನ ಮುಖ್ಯ ಅತಿಥಿ ಕುಮಾರಿ ಅವನಿ ಕೋಡಿಬೈಲು. ಇವರು ಸುಳ್ಯದ ಪೆರುವಾಜೆಯ ಶ್ರೀಯುತ ರಾಮಚಂದ್ರ ಮತ್ತು ಶ್ರೀಮತಿ ಅಶ್ವಿನಿ ಕೋಡಿಬೈಲು ದಂಪತಿಯ ಹೆಮ್ಮೆಯ ಪುತ್ರಿ. ಪ್ರಸ್ತುತ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಪ್ರಥಮ PUC ವಿದ್ಯಾರ್ಥಿನಿಯಾಗಿರುವ ಈಕೆ ತನ್ನ 5ನೇ ತರಗತಿಯವರೆಗಿನ ಶಿಕ್ಷಣವನ್ನು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ಕಾಣಿಯೂರಿನಲ್ಲಿಯೂ 10ನೇ ತರಗತಿಯನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ ಇಲ್ಲಿಯೂ ಪೂರೈಸಿರುತ್ತಾರೆ. 10ನೇ ತರಗತಿಯಲ್ಲಿ 98.24 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ವಿದುಷಿ ಯೋಗೀಶ್ವರಿ ಜಯಪ್ರಕಾಶ್ ಇವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಜೂನಿಯರ್ ಮತ್ತು ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ವಿಶಿಷ್ಟ ಶ್ರೇಣಿಯಲ್ಲಿ ಪೂರೈಸಿ ಇದೀಗ ವಿದುಷಿ ಪ್ರಣತಿ ಪದ್ಯಾಣ ಇವರಲ್ಲಿ ವಿದ್ವತ್ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಭಾಷಣ, ರಸಪ್ರಶ್ನೆ, ಪ್ರಬಂಧ, ಕವನ ರಚನೆ ಮುಂತಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಇದ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಸೇರಿದಂತೆ ಹಲವಾರು ಸ್ಪರ್ಧೆಗಳಲ್ಲಿ ಬಹುಮಾನ ಗೆದ್ದಿರುತ್ತಾರೆ. ಪ್ರಸಕ್ತ ವರ್ಷದಲ್ಲಿ ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ತು ನಡೆಸಿದ ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿದ ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಇದೀಗ ಮುಖ್ಯ ಅತಿಥಿ ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿನ ಗಣ್ಯರೇ, ಇಲ್ಲಿ ಸೇರಿದ ಹಿರಿಯ ವಿದ್ಯಾಭಿಮಾನಿಗಳೇ, ಈ ಶಾಲೆಯ ಗೌರವಾನ್ವಿತ ಶಿಕ್ಷಕ ವೃಂದದವರೇ ಮತ್ತು ಪ್ರೀತಿಯ ತಮ್ಮ ತಂಗಿಯರೇ, ನಿಮಗೆಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಇಷ್ಟು ಅಚ್ಚುಕಟ್ಟಾಗಿ ಆಯೋಜಿಸಲಾದ ಈ ಸುಂದರ ಕಾರ್ಯಕ್ರಮದಲ್ಲಿ ನಿಮ್ಮೊಡನೆ ಬೆರೆಯಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಿಶೇಷವಾಗಿ ವಂದನೆಗಳು. ಅತಿಥಿ ಸ್ಥಾನದಿಂದ ಮಾತನಾಡಲು ನಾನೆಷ್ಟು ಯೋಗ್ಯಳು ಎಂಬ ಸಣ್ಣ ಮುಜುಗರ ನನಗಾಗುತ್ತಾ ಇದೆ. ಆದರೆ ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಕಿಂಚಿತ್ತಾದರೂ ನ್ಯಾಯ ಒದಗಿಸಬೇಕಾದುದು ನನ್ನ ಕರ್ತವ್ಯವೂ ಹೌದು. ಹಾಗಾಗಿ ಇಲ್ಲಿ ಸೇರಿದ ಕಿರಿಯ ಸಹೋದರ ಸಹೋದರಿಯರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಹೆತ್ತವರ ಮತ್ತು ಶಿಕ್ಷಕರ ಮಾರ್ಗದರ್ಶನದಿಂದ ನಾವು ಸದಾ ಬೆಳೆಯುತ್ತೇವೆ.
ಅತಿಥಿ ಸ್ಥಾನದಿಂದ ಮಾತನಾಡಲು ನನ್ನಲ್ಲಿ ಹೆಚ್ಚು ಮಾತುಗಳಿಲ್ಲ. ನಾನು ನಿಮ್ಮವಳಲ್ಲಿಯೇ ಒಬ್ಬಳು. ನಿಮ್ಮಿಂದ ಶೈಕ್ಷಣಿಕ ವರ್ಷದಲ್ಲಿ ಕೆಲವು ತರಗತಿಗಳಷ್ಟು ಮುಂದೆ ಇದ್ದೇನೆ ಅನ್ನುವುದನ್ನು ಹೊರತುಪಡಿಸಿದರೆ ನಾನು ನಿಮ್ಮಂತೆಯೇ. ನನ್ನ ಮನದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಹಾಗಾಗಿ ಆಂಗ್ಲ ಮಾಧ್ಯಮದ ಶಾಲೆಯಾದರೂ ಹೃದಯದ ಮಾತುಗಳಿಗೆ ಮಾತೃಭಾಷೆಯೇ ಸೂಕ್ತ ಅನಿಸಿತು. ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಸ್ಸುಖಂ. ಅಂದರೆ ವಿದ್ಯೆಯು ವಿನಯವನ್ನು ಕೊಡುತ್ತದೆ, ವಿನಯದಿಂದ ಅರ್ಹತೆಯು ಹಾಗೂ ಇದರಿಂದ ಧನ ಸಂಪಾದನೆಯು ಸುಖವು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ವಿದ್ಯೆಯನ್ನು ಕಲಿಯುತ್ತಾ ಹೋದಂತೆ ನಮ್ಮೊಳಗೆ ವಿನಯತೆಯು ಇರಲೇಬೇಕು. ಆಗ ಮಾತ್ರ ಇವೆಲ್ಲವೂ ಪ್ರಾಪ್ತಿಯಾಗುತ್ತದೆ. ಶಿಕ್ಷಣ ಎಂಬುದು ಒಂದು ವಿಕಸಿತ ಕಮಲ. ಶಾಲಾ ಶಿಕ್ಷಣವು ಆ ಕಮಲದ ಒಂದು ದಳ ಎನ್ನಬಹುದು. ಕಲಿಯುವಿಕೆ ಎಂಬುದು ಯಾವತ್ತೂ ಪರಿಪೂರ್ಣವಾಗಿ ಸಮಾಪ್ತಿಯಾಯಿತು ಎನ್ನುವಂಥದ್ದಲ್ಲ. ನಮ್ಮ ಜೀವನದುದ್ದಕ್ಕೂ ನಾವು ಕಲಿಯುವುದು ಇದ್ದೇ ಇರುತ್ತದೆ. ಹೆತ್ತವರ ಮಾರ್ಗದರ್ಶನದಲ್ಲೇ ನಾವೀಗ ಮುನ್ನಡೆಯನ್ನಿಟ್ಟು ವಿದ್ಯಾಭ್ಯಾಸವನ್ನು ಕಲಿತು ಸಾಗಬೇಕು. ಕಲಿಯುವಿಕೆ ಎಂದರೆ ಕೇವಲ ಪಠ್ಯದ ವಿಚಾರಗಳನ್ನು ತಿಳಿದುಕೊಳ್ಳುವುದು, ಅಂಕ ಗಳಿಸುವುದಲ್ಲ. ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇದು ಕೂಡ ಕಲಿಕೆಯ ಪೂರಕ ಅಂಶವೇ ಆಗಿರುತ್ತದೆ. ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಎಲ್ಲ ವಿಚಾರಗಳು ಸಹಕಾರಿಯಾಗುತ್ತದೆ. ಇನ್ನು ನನ್ನ ಅನುಭವದಿಂದಲೇ ಹೇಳುವುದಾದರೆ, ನಮಗೆ ಜನ್ಮ ನೀಡಿದ ಹೆತ್ತವರಂತೆ ನಮ್ಮನ್ನು ತಪ್ಪನ್ನು ತಿದ್ದಿ ನಮ್ಮನ್ನು ಸರಿದಾರಿಗೆ ಕೊಂಡೊಯ್ಯುವವರು ನಮ್ಮ ಶಿಕ್ಷಕರು. ನಾವು ಕಲಿತ ವಿದ್ಯಾಸಂಸ್ಥೆ ನಮಗೆ ಎರಡನೇ ಮನೆ ಇದ್ದಂತೆ. ನಾವೆಲ್ಲಾದರೂ ಎಡವಿದರೆ ಸಮಾಜ ನಮ್ಮನ್ನು ಟೀಕಿಸುತ್ತದೆ. ಆದರೆ ನಮ್ಮ ಶಿಕ್ಷಕರು ನಾವು ಮಾಡಿದ ತಪ್ಪನ್ನು ತಾವು ನುಂಗಿಕೊಂಡು ನಮ್ಮನ್ನು ಸರಿದಾರಿಗೆ ಕೊಂಡೊಯ್ಯುವತ್ತ ನಮಗೆ ಪರಿಶ್ರಮ ಪಡುತ್ತಾರೆ ಹಾಗೂ ನಮ್ಮನ್ನು ಸರಿದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡುತ್ತಾರೆ. ಇನ್ನು ಈ ಶಾಲೆಯ ಶೈಕ್ಷಣಿಕ ವಿಚಾರದ ಬಗ್ಗೆ ಒಂದು ಚಿಂತನೆಯನ್ನು ನೋಡಿದರೆ, ಒನ್ ಅರ್ತ್ ಸೇವ್ ಇಟ್, ಒಂದೇ ಭೂಮಿ ಅದನ್ನು ರಕ್ಷಿಸೋಣ ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಸಕ್ತ ವರ್ಷದ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಇದರ ಅಡಿಯಲ್ಲೇ ನಡೆಸಲ್ಪಟ್ಟಿದೆ ಎಂದು ಕೇಳಿದೆ. ಈ ಭೂಮಿ ಎಂಬುದು ಎಷ್ಟು ಪವಿತ್ರ. ನಾವು ಈ ನೆಲವನ್ನು ಮೆಟ್ಟಿ ನಡೆದಾಡುವುದಕ್ಕೂ ಆ ಭೂಮಿ ತಾಯಿಯಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ನಾವು ಈ ಭೂಮಿ ತಾಯಿಯ ಮಹತ್ವವನ್ನು ಸರಿಯಾಗಿ ತಿಳಿದಿಟ್ಟುಕೊಂಡು ಮುಂದೆ ಸಾಗಬೇಕು. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಂದರೆ ಸಮುದ್ರವನ್ನು ವಸ್ತ್ರವಾಗಿ ಧರಿಸಿಕೊಂಡು ಪರ್ವತದಂತಹ ಸ್ತನಗಳನ್ನು ಧರಿಸುತ್ತಾ ಭಗವಾನ್ ವಿಷ್ಣುವಿನ ಪತ್ನಿಯಾದ ಹೇ ಪೃಥ್ವಿ ಮಾತೆಯೇ, ನಿನಗೆ ನಮಸ್ಕರಿಸುತ್ತೇನೆ. ಮಾತ್ರವಲ್ಲ, ನಿನ್ನ ಮೇಲೆ ನನ್ನ ಪಾದಗಳನ್ನು ಇಡುವುದಕ್ಕಾಗಿ ನಿನ್ನಲ್ಲಿ ಕ್ಷಮೆಯಾಚಿಸುತ್ತೇನೆ. ಹಾಗೆ ನಾವು ಪ್ರತಿದಿನ ಎದ್ದು ಭೂಮಿ ತಾಯಿಗೆ ನಮಿಸಿ ಕ್ಷಮೆಯಾಚಿಸಿ ನಮ್ಮ ದಿನವನ್ನು ಪ್ರಾರಂಭಿಸುತ್ತೇವೆ. ಈ ದೈವಿಕ ಭಾವನೆ ನಮ್ಮಲ್ಲಿ ಇರಬೇಕು. ಇಂತಹ ಭಾವನೆಗಳು ನಶಿಸಿ ಹೋಗುತ್ತಿರುವುದರಿಂದಲೇ ಇಂದು ಇಂತಹ ಚಿಂತನೆಗಳನ್ನು ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಈ ಭೂಮಿ ನಮ್ಮನ್ನು ಬೆಳೆಸುತ್ತಿದೆ. ಹಾಗಾಗಿ ಇದರ ಋಣ ನಮ್ಮ ಮೇಲೆ ತುಂಬ ಇದೆ. ನಾವು ನಮ್ಮ ಮುಂದಿನ ಪೀಳಿಗೆಯ ಉಳಿವಿಗಾಗಿ ಮತ್ತು ನಮ್ಮ ಉಳಿವಿಗಾಗಿ ಈ ಭೂಮಿಯನ್ನು ಸಂರಕ್ಷಿಸಬೇಕು. ಇದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವೂ ಹೌದು. ಯೋ ಯದ್ವಪತಿ ಬೀಜಂ ಹಿ ಲಭತೆ ಸೋಪಿ ತತ್ಫಲಂ. ಅಂದರೆ ಬಿತ್ತಿದ್ದೇ ಪಡೆಯುತ್ತೇವೆ. ಯಾವ ಬೀಜವನ್ನು ಬಿತ್ತುತ್ತೇವೆಯೋ ಅದೇ ರೀತಿಯ ಫಲವು ನಮಗೆ ದೊರೆಯುತ್ತದೆ. ಆ ನಿಟ್ಟಿನಲ್ಲಿ ಈ ಸುದಾನಾ ಶಿಕ್ಷಣ ಸಂಸ್ಥೆಯು ಹಮ್ಮಿಕೊಂಡ ಈ ಒನ್ ಅರ್ತ್ ಸೇವ್ ಇಟ್ ಎಂಬ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ತುಂಬ ಸಹಕಾರಿಯಾಗಲಿದೆ.
ಹಾಗೂ ಇದರಿಂದ ವಿದ್ಯಾರ್ಥಿಗಳಲ್ಲಿ ಖಂಡಿತವಾಗಿಯೂ ನಮ್ಮ ಭೂಮಿಯ ಬಗ್ಗಿನ ಕಾಳಜಿ ಹಾಗೂ ಜಾಗೃತಿ ಇನ್ನಷ್ಟು ಹೆಚ್ಚಾಗಲು ಸಹಕಾರಿಯಾಗುತ್ತದೆ. ಇನ್ನು ಒನ್ ಅರ್ತ್ ಎಂಬ ವಿಚಾರವಾಗಿ ನಾನು ರಚಿಸಿದಂತಹ 4 ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತಿದ್ದೇನೆ. Let the world stand for you, let the people voice for you. Let the world stand for you, let the people voice for you. Let the birds sing for you, because you are the one, only the one. Because you are the one, only the one. We harmed you, we dug you, we buried the waste and polluted you. We harmed you, we dug you, we buried the waste and polluted you. We always commercially used you, but you kept silent each and every moment. But you kept silent each and every moment. Our violence turned you to silence. I pardon you for our nonsense. Our violence turned you to silence. I pardon you for our nonsense. You are the one who is kindest, but we are the one who are cruelest. But we are the one who are cruelest. Now it's time to save you, but we are the one who hurt you. Now it's time to save you, but we are the one who hurt you. We will protect you and worship you. We will protect you and worship you, because you are the one and only the one. Because you are the one and only the one. ಇಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಶಾಲಾ ಆವರಣಕ್ಕೆ ಆಗಮಿಸುತ್ತಿದ್ದಂತೆ ಆತ್ಮೀಯತೆಯ ಅನುಭವವಾಯಿತು. ಶಾಲಾ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಿರಿಯರನ್ನು ಅತಿಥಿ ಸ್ಥಾನಕ್ಕೆ ಕರೆದೊಯ್ದರೆ ಹೇಗೆ ಗೌರವ ಆತಿಥ್ಯಗಳನ್ನು ನೀಡುತ್ತಾರೋ ಅದೇ ರೀತಿ ವಿದ್ಯಾರ್ಥಿನಿಯಾಗಿರುವ ನನಗೂ ನೀಡಿದ್ದೀರಿ. ಈ ಎಲ್ಲ ಆತಿಥ್ಯ ಹಾಗೂ ಗೌರವಗಳು ನನ್ನ ಗುರು ಹಿರಿಯರ ಮತ್ತು ಹೆತ್ತವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ದೊರೆತಿದೆ. ಹಾಗಾಗಿ ಇವೆಲ್ಲವನ್ನು ಅವರಿಗೆ ಅರ್ಪಿಸುತ್ತಾ ನನ್ನ ಮಾತುಗಳಲ್ಲೇನಾದರೂ ತಪ್ಪಾಗಿದ್ದಲ್ಲಿ ಮನ್ನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಹಿಂದೆ ಕಲಿತಿರುವ ಹಾಗೂ ಈಗ ಕಲಿಯುತ್ತಿರುವ ವಿದ್ಯಾಸಂಸ್ಥೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಅಭಿರುಚಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವ ನನ್ನ ವಿದ್ಯಾಲಯಕ್ಕೆ ಮನಸಾ ನಮಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ವಿರಮಿಸುತ್ತೇನೆ. ಜೈ ಹಿಂದ್. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಎಂಬ ಮಾತಿನ ಮೂಲಕ ಶಿಕ್ಷಣದ ಮಹತ್ವವನ್ನು ವಿವರಿಸಿ ನಮ್ಮ ಶಾಲೆಯ ಬಗ್ಗೆಯೂ ಮೆಚ್ಚುಗೆ ಸೂಚಿಸಿ ಸ್ವರಚಿತ ಕವನವನ್ನು ವಾಚಿಸಿದ ಮುಖ್ಯ ಅತಿಥಿ ಕುಮಾರಿ ಅವನಿ ಕೋಡಿಬೈಲು ಇವರಿಗೆ ಧನ್ಯವಾದಗಳು. ಈ ವರುಷದ ಹರುಷವನ್ನು ಹೆಚ್ಚಿಸಲು ನಮ್ಮ ಶಾಲೆಯಲ್ಲಿ ಗೂಡುದೀಪ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಹೆತ್ತವರ ಮಾರ್ಗದರ್ಶನದೊಂದಿಗೆ ತಯಾರಿಸಲ್ಪಟ್ಟ ಪ್ರತಿಯೊಂದು ಗೂಡುದೀಪವು ಕುಟುಂಬದ ಏಕತೆ, ಅವರೊಳಗಿನ ಐಕ್ಯತೆಯನ್ನು ಎತ್ತಿ ತೋರಿಸುವಂತಿತ್ತು. ಅವುಗಳಲ್ಲಿ ಅತ್ಯುತ್ತಮವಾದ 5 ಗೂಡುದೀಪಗಳ ಬಹುಮಾನ ವಿಜೇತರನ್ನು ಗೌರವಿಸುವ ಸುಂದರ ಕ್ಷಣ ಇದೀಗ ನಮ್ಮ ಮುಂದೆ. ಈ ಬಹುಮಾನ ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಪ್ರೌಢಶಾಲಾ ಸಂಯೋಜಕಿ ಶ್ರೀಮತಿ ಪ್ರತಿಮಾ ಎನ್ಜಿ ಅವರು. We had conducted a special competition this year, that is lantern preparation. ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಗೂಡು ದೀಪ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇದರ ವಿಶೇಷತೆ ಎಂದರೆ ಇದು ಒಂದು ಇಡೀ ಕುಟುಂಬವನ್ನು ಬೆಸೆಯುವ ಸ್ಪರ್ಧೆಯಾಗಿತ್ತು. ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಗೂಡು ದೀಪವನ್ನು ತಯಾರಿಸಲು ಹೇಳಿದ್ದೆವು. ಈ ಸ್ಪರ್ಧೆಯಲ್ಲಿ ಒಟ್ಟು 175 ಗೂಡು ದೀಪಗಳು ತಯಾರಿಸಲ್ಪಟ್ಟಿದ್ದು ಎಲ್ಲ ಗೂಡು ದೀಪಗಳು ಅತ್ಯಾಕರ್ಷಕವಾಗಿದ್ದವು. ಆಯ್ಕೆ ಪ್ರಕ್ರಿಯೆಯು ನಮಗೆ ಒಂದು ದೊಡ್ಡ ಸವಾಲಾಗಿಯೇ ಪರಿಣಮಿಸಿತು. ಇಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ಗೂಡುದೀಪಗಳಲ್ಲಿ ಅತ್ಯುತ್ತಮ 5 ದೀಪಗಳಿಗೆ ಇಂದು ಪ್ರಶಸ್ತಿಯನ್ನು ನೀಡಲಾಗುವುದು. ಸ್ಪರ್ಧೆಯಲ್ಲಿ ವಿಜೇತರಾದ 5 ವಿದ್ಯಾರ್ಥಿಗಳು ಈಗ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. The prizes for this activity are sponsored by Mr. Vishwanath Shetty and Mrs. Geeta V. Shetty, parents of a senior student Ajaynath V. Shetty.
Now I request the Secretary of our School Management Committee, Dr. Peter Wilson Prabhakar, to honor the winners. The first honor goes to Abhijna of Standard 5 and her family. Abhijna of Standard 5 and her family, please come to the stage. ದಯವಿಟ್ಟು ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. It's a kind request to Arya S. Shetty of Standard 2 and his family to come to the stage. Arya S. Shetty of 2nd Standard. ನಿಮ್ಮ ಚಪ್ಪಾಳೆಯೇ ನಮಗೆ ಶ್ರೀರಕ್ಷೆ. ದಯವಿಟ್ಟು ಚಪ್ಪಾಳೆ ಹೊಡೆಯಿರಿ. Congratulations to the whole family. Thank you, sir. Now I request Dr. Rajesh Bijangala, President of Parent Teachers Association, to do the honor. Now I request Avani S. Acharya of 3rd Standard and her parents to come to the stage. Avani S. Acharya of Standard 3rd and her parents. Congratulations. Yakshit B of 7th Standard and his family. Yakshit B of Standard 7 and his family. Congratulations and thank you, sir. Now I request Shri Krishna Prasad Mulia to do the honor. Sir, please do the honor. Shahaz of 1st Standard and his family. Shahaz of 1st Standard and his family. Shahaz of Standard 1st, please come to the stage. Congratulations. Thank you, sir. Congratulations to all the students and their family members. Thank you. ವಿಜೇತರ ಪಟ್ಟಿಯನ್ನು ವಾಚಿಸಿದ ಪ್ರತಿಮಾ ಮೇಡಮ್ ಹಾಗೂ ಗೌರವಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಹಾಗೂ ವಿಜೇತರಿಗೆ ಅಭಿನಂದನೆಗಳು. We have another talented, socially active student with us today. She is none other than today's presider, Miss Adya Sulochana Mulia. Miss Adya Sulochana Mulia, she is the proud daughter of Keshav Prasad Mulia and Krishnaveni Prasad Mulia. She has secured 96.4% in SSLC. At present, she is studying in Shakti PU College, Mangalore. Her achievements are Raja Puraskara in Guides, got selected to serve as an IST, International Service Team, for 25th Scout Jamboree, which will be held at South Korea in the year 2023. She has various achievements in science. She was winner at the national level Vijnana Patra Vachana held at Bhopal in October 22. She was an active participant and has won several prizes in INSEF, Alvas Nudisuri Science Fair,
Atal Science Fest and departmental competitions when she was a student in Sudana under the guidance of Mrs. Sadhana and Mrs. Nivedita. She was honored as among top 30 projects across India in the Makers Mela Science Fest. Practicing for 13 years, she has completed her senior Bharatanatyam exams and is now preparing for Vidwat exam. She also plays basketball and hockey. As the captain of the basketball team of Vivekananda School, she has led her team towards the runners-up position. Her hobbies include photography, debate and trekking. Her greatest achievement has been for the benefit of the society. She built a small social organization named Seeds of Hope, an initiative to help cancer patients in and around the locality. Along with a team of 9 students, Seeds of Hope conduct hair donation camps, cancer awareness programs, cancer vaccination awareness workshops, meditation camps for the benefits of the people around Puttur and Karkala. Around 400 plus people have donated hair to make wigs has been donated to cancer patients. She is a blessed child who has come forward to make an effective impact in the society. ಸಮಾರಂಭವನ್ನು ವೀಕ್ಷಿಸುತ್ತಿರುವ ಸಭಾಧ್ಯಕ್ಷರಾದ ಕುಮಾರಿ ಆದ್ಯ ಸುಲೋಚನರವರ ಮನಸ್ಸಿನಲ್ಲಿ ಭಾವನೆಯ ಮಹಾಪುರವೇ ಹರಿದಾಡುತ್ತಿರಬಹುದು. ಆ ಭಾವನೆಯನ್ನು ನಮ್ಮಲ್ಲಿ ಹಂಚಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. A very good evening to one and all present here. I still remember 28th May 2017, my first day in Sudana Residential School. I was just a kid. After 6th standard, I came here for 7th grade, and that was my class out there in the 3rd floor. I was sitting in the last bench, and some kids came and spoke to me. And I was not so much exposed to the environment, so I was a bit nervous as I am right now. But still, I somehow managed to speak to them. Later on, after some days, I realized how versatile is this school and how versatile is this environment for me. I can feel myself like in the band group when we came from there. I can feel myself in the holding the flute and sing La La Sol Safa, La La Sol Safa, and the prayer team out here, and all those kids and the teachers who are making them stand in line so that they won't miss out from the dance which they'll be performing next. So these are one of the nostalgic memories which I've experienced here. Akhanda mandalakaram vyaptam yena characharam tatpadam darshitam yena tashmai shri gurave namaha. These are the types of gurus which I found here, and my sincere salutations to all of them. Respected dignitaries on the dais, SPL, ASPS and ASPL, and Miss Avani, Sir Vijay Harvind sir, and my father Keshav Prasad Mulia, and as always, ma'am, principal ma'am, our guidance and motivator always, Sadhana ma'am and Kavita Aduru ma'am, all of them, my sincere gratitude to everybody for inviting me here. I don't know how good I am, but I just want to express some of the feelings which I have in me in front of you. It's been 5 years after me leaving this school, but every time I come to this campus holding any pamphlets or holding any kind of invitations for the camps or any other things, I get the same amount of guidance and same amount of support from ma'am and Sadhana ma'am as always. A hearty thanks for them, and I request everybody to give a round of applause for their support and guidance. So I remember myself, so this is a place where we get our assembly and all, right? So I was one of the kind of notorious kid, you may ask ma'am, and those were the place where we would stand, and always every Monday we would have a nail checking. I guess it's still like that right now, right?
Is it still the same way? And all of us, we forget to trim our nails that day. What to do? PT sir, PT ma'am, they would come with the sticks holding, and then if we don't cut our nails, obviously we'll get beatings, right? So holding the scissors in the classroom, trimming it like this. I guess nowadays students also do the same thing. Have you done it? Yeah, all those things are very nostalgic, and the two plaits braided like this, neatly tucked in shirts and all. I can feel myself over there roaming around the corridors, doing the half makeup in a hurry burry. I don't know, I just got tears in my eyes just sitting on the stage today. So these are one of the nice memories which we collect in the school days, and which we won't get it in further in our future lives. And that's what I felt after coming and sitting with you people. And speaking about Seeds of Hope, you may know Sudana ma'am, one of the best and very strong cancer survivor. She was one of the motivator who inspired me to build a small NGO with my parents, with the other 9 students, named Seeds of Hope. Seeds of Hope is a small initiative which was started in the year 2020 during the pandemic under the guidance of my parents and the Mulia Foundation and other 6 social organizations, which helps to support needy cancer patients to bring up their lives, to bring mental stability throughout their medications. So this is one of the small initiatives. I have seen some of the near ones who I lost them due to cancer, and because of that and because of Sudana ma'am's inspiration and guidance, we were able to build such kind of small initiative. And regarding Sudana, now they honored some of the achievers here, right? So, to be honest, my interest towards science developed just because of it. So, when I was in Sudana, I would participate in small science competitions like science model making or a science seminar competition under the guidance of ma'am, Sudana ma'am and all. So, some district level achievements or some district level prizes were honored to me here by Akila Pajimannu. She was the chief guest of 2017 school day, I suppose. Yeah. So that was one of the main reasons for me to get more interest towards science and to opt science in my first PUC and in my PU section. And I sincerely thank Sudana Residential School for all such kind of motivation and support given to me till now. One round of applause, please. So looking at Akila Pajimannu being called as a chief guest to the school day, I that day had thought, someday, I don't know, but someday I want to be called that. I just want that situation to me. I don't know what I'll do or what, but I just want to be like that someday, like her. And maybe I never expected that would come so soon to me, and I'm really grateful to it, to be honest. And I don't know, I don't have any more words to say about it. So, as Avani told, Vidya Dadati Vinayam. So this is kind of an atmosphere which gives you Vinaya. Vinaya as in not only in studious way, but in extra co-curricular activities and other regional activities or other social activities. And Sudana has been one of my greatest platform which helped me do everything till day. And I don't know, I'm not being able to speak out here, to be honest. Yeah, and all those stalls out here, we with our friends, we would go there during the annual day and eat those churmuris and I guess pani puri, etc. stuffs. Everything brings back all the nostalgic moments which I've experienced here. And yeah, that's all. Thank you one and all present here. Let us give her a big round of applause for her great achievements. Thank you, Miss Adya Slochana.
What goes in the mind might be forgotten. What goes into the stomach passes through. What goes into the heart is locked forever. As an appreciation to the chief guest, for having spent their time and sharing valuable words with us, I request our respected correspondent, Reverend Vijay Harvin, to offer mementos as a reminder of the beautiful moments we spent together this day. Hal, chi, hal. Hal, chi, Thank you, sir. hal. A thankful heart is not only the greatest virtue, but the parent of all the other virtues. Hal. So, now let the power of gratitude flow through the words in the act of vote of thanks by OPL Master Lishwan Miranda. Thank you is such a prayer that cannot be seen or touched. It must be felt by heart. A very good evening to all of you who have gathered here. I feel honored and privileged to have been asked to propose a vote of thanks on this auspicious occasion and to acknowledge the contribution of those who strove to make this annual day celebration a success. I would like to extend my heartfelt gratitude to our esteemed guests. I convey my deep regards and hearty thanks to our Honorable Presider, Ms. Adya Sulochana Mulya, alumna Sudana, for accepting our invitation and being here with us today. Your thoughts have truly inspired us. Thank you, Kumari Adya. A special thanks to our chief guest, Ms. Avani Kodibail, who has enhanced the luminosity of this program by her gracious presence. Thank you for your encouraging words. My hearty an event of this dimension cannot happen overnight. The wheels start rolling months back in advance. We have been thankful to be backed by a team of our responsible school pupil representatives, Master Sanvarya Gowda, Ms. Srishti, the SPL, and Ms. Ishita S. Nair, the SPS. Thank you, friends. My hearty thanks to our respected correspondent, Reverend Vijay Harvin, for being the catalyst that stimulated us to do our best and for standing as a pillar of strength. Thank you, sir. We have been fortunate to be assisted by the Secretary of our School Management Committee, Dr. Peter Wilson Kabaka. We wholeheartedly thank him for his concern over the school. Thank you, sir. At this juncture, I would also like to thank Mr. Oscar Anand, the treasurer of the school, and to all the members of the School Management Committee for being a part of this program and making this day memorable. Thank you all. I am very much thankful to Dr. Rajesh Bajangala, the President of Parent Teachers Association, for his remarkable presence. Thank you, sir. I would also like to thank Mr. Raghavendra Nayak, the Secretary of Parent Teacher Association,
and the PTA members, from the bottom of my heart, thank you. A special mention to our beloved headmistress, Mrs. Shobha Nagaraj. With a deep sense of appreciation, I am thankful for her constant help and guidance that radiated a source of energy within us. Thank you, ma'am. Our sincere gratitude goes to all parents and well-wishers for your rock-solid support and encouragement. I would be failing in my duty if I did not thank the teaching and non-teaching faculty. An event like this requires planning and bird's eye for details. We've been immensely thankful for the proactive teachers who took the responsibilities and worked for it with their untiring efforts. Last but not the least, I would like to thank our budding rock stars who will make this event joyful with their impressive performances. Your days of hard work will be evident in your acts. A big thanks to everyone who worked behind the scene to make this event come true. Our technical arrangement, lighting arrangement, stage setting teams, the media personnel, photographers and videographers. My sincere thanks to all of you. If time is money, then today you have spent millions for us. Thanks to all of you for making this event successful. ವಂದಿಸಿದ ನಿಮಗೂ ವಂದನೆಗಳು. ಭುವಿಯ ಅಂಚಿಗೆ ಭಾಸ್ಕರ ಇಳಿಯುವ ಹೊತ್ತು, ಮಾಗಿಯ ಚಳಿ ಸುಳಿಯುವ ಸಮಯ, ಚಿಲಿಪಿಲಿ ಹಕ್ಕಿಗಳು ಗೂಡು ಸೇರುವ ತವಕ. ಇಲ್ಲಿ ಸುದಾನದಂಗಳದಿ ಚಿಲಿಪಿಲಿ ಕಲರವದೊಡನೆ ತಮ್ಮ ಪ್ರತಿಭೆಯ ಒರೆ ಹಚ್ಚಲು ಹೊರಟಿದೆ ಚಿಣ್ಣರ ದಂಡು. Respected guests on the dais, I request you to kindly move to the front rows and watch our kids perform their best. I request the SPL Master Sanmaria, ASPL Kumari Srishti and SPS Kumari Ishita Nair to escort them. ಈಗ ನಾವು ನೀವೆಲ್ಲರೂ ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ನಮ್ಮ ಮಕ್ಕಳ ನಲಿವಿನ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡುತ್ತಿದ್ದೇವೆ. I request Miss Vikyati Bijangala, Miss Sanvi Rai and Master Satyaprasad Nayak, who are the masters of ceremony for the next part of today's celebration. I request them to take over the next non-stop celebrations. Thank you one and all. Thank you.
Parents and teachers, staffs and management, these flowers and these trees, we all belong to this Zen called Sudana. I was feeling really bad. Why? We had missed our dancing, singing, fun and festive in these 2 years. Really, we missed it. ಗೆಳೆಯರೇ, 2 ವರ್ಷಗಳಲ್ಲಿ ಈ ವೇದಿಕೆ ಸ್ತಬ್ಧವಾಗಿತ್ತು. ಹೆಜ್ಜೆಗೆಜ್ಜೆಗಳ ಸುಸ್ವರ ಕೇಳಲಿಲ್ಲ. ಮಾತು, ನಗು, ಬಣ್ಣ ಬಣ್ಣದ ಬಟ್ಟೆಗಳು, ಸಂಗೀತ ಸ್ವರ, ಮುಖದ ಬಣ್ಣಗಳು ಎಲ್ಲವೂ ಮಾಯವಾಗಿತ್ತು. ಆದರೆ ಅದೆಲ್ಲವನ್ನು ಮೀರಿ ನಾವು ಮತ್ತೆ ಬಂದಿದ್ದೇವೆ. ಸುದಾನ ಮಕ್ಕಳ ಪ್ರತಿಭೆಯ ಬೆಳಕು ಇಲ್ಲಿ ಮಿಂಚಲಿದೆ. ಸುದಾನ ವಾರ್ಷಿಕ ಉತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. And today we are on the stage to give reality of our talents through the lead of our beloved teachers. 여러분, 안녕하세요. 내 이름이 산이래요. Hey, which language you are speaking? I was just speaking Korean. I did not understand it. Even I didn't. Let me translate it to you guys. Hello everyone, I'm Sanvirai of Standard 10th. You were speaking about introduction. Yeah. I'm Vikyati Bejangala of Standard 10th. And I am Satyaprasad Nayak of Standard 10. It seems to me that the natural world is the greatest source of excitement, greatest source of intellectual interest, and greatest source of sound that makes the worth in living. Many nations, many languages, many colors, many castes, many gods, many dishes, many creatures, but the earth is one, only one earth, and we need to save it. Now, this is the time to start the colorful moments of the long-awaited Sudana Annual Day. Come on, be with us. Open your eyes, experience the light and color. Open your ears, enjoy the sound and melody. Open your hands, clap and support. Open your mind, appreciate and motive. Here we are to welcome our parents, teachers, supporters and well-wishers. Come on, with a big round of applause. Welcome, welcome, welcome.
Ladies and gentlemen, we all agree that a true prayer is the spiritual transaction between heaven and earth. Now, this is the time to welcome the choir group of Sudana with a melodious cultural play. ಅದು ಆ ಸಾಂಗ್ ಹಾಕ್ಲಿಕ್ಕೆ ಹೇಳಿ. खुशी के गीत
thank you to the choir group for seeking God's blessings. Now, every cultural program needs a start, and we have our dance group who's gonna perform a dance and start this gracious program. Sadoma Sadgamaya Tamasoma Jyotirgamaya Mrityorma Amridam Gamaya. It was a wonderful performance.
ಬತ್ತಂಡು ಬತ್ತಂಡು ಪರ್ಬ ಬತ್ತಂಡ್ ಸುದಾನದ ವರ್ಷದ ಪರ್ಬ ಬತ್ತಂಡ್ ದಿನ ದಿನ ಪೋದು ತಿಂಗೊಲಾದು ಅವು ವರ್ಷ ಅದು ವರ್ಷಗೊರ ನಮ್ಮ ಜೋಕುಲು ನಲಿಕೆ ತೆಲಿಕೆಗು ಸಿರೆ ಸಿಂಗಾರದ ಚಾವಡಿ ಆಯ್ನ ಈ ಮಲ್ಲ ಕಜ್ಜೋಗು ನಿಕ್ಲೇನ್ ಪೂರ ಉಡಲ್ ದಿಂಜದು ಎದುಕೊನುವ. ನಾವೆಷ್ಟೇ ಎತ್ತರಕ್ಕೇರಿದರು, ಯಾವ ಉದ್ಯೋಗ ಪಡೆದರು, ನಾವು ಕಲಿತಂತಹ ಶಾಲೆಯನ್ನು ಮರೆಯಲುಂಟೆ? ಇಲ್ಲಿ ಆಡಿದ ಆಟ, ಮಾಡಿದ ನೃತ್ಯ, ಸವಿದ ಅನುಭವಗಳು ನಿತ್ಯ ನೂತನ, ಸದಾ ಮನದಲ್ಲಿ ಅನುರಣನ. ಇನಿತ ಈ ಪೊರ್ಲುದ ಪೊರ್ತುಡು ಪಜ್ಜೆ ಪಾಡೊಂದು ಬರೊಂದುಲ್ಲೇರ್ ನಮ್ಮ ಜೋಕುಲು ಅಕ್ಲೇನ್ ಪೂರ ಮೋಕೆಡಿ ಎದುಕೊನುಗ. हमारे जान से भी प्यारा हमारा देश भारत कई राज्यों, भाषाओं और कपड़ों के साथ विभिन्न है, लेकिन है एक देश. इसे कहते हैं अनेकता में एकता. अब कक्षा 1 के छात्र एकता का भाव फैलाने के लिए एक देशभक्ति गीत के साथ आने वाले हैं. We welcome our first team to this stage with grand applause. जरा आँख में भर लो पानी, जो शहीद हुए हैं उनकी जरा याद करो कुर्बानी. संदेशे आते हैं हमें तड़पाते हैं, वो चिट्ठी आती है तो पूछे जाते हैं कि घर कब आओगे, कि घर कब आओगे, लिखो कब आओगे, कि तुम दिन ये घर सुना सुना है. मैं गया जहाँ भी बस तेरी याद थी, जो मेरे साथ थी, मुझको तड़पाती रुलाती, सबसे प्यारी तेरी सूरत प्यारे
वाले मोहित रंग थे बसंती यारा मोहित रंग थे बसंती झुके तेरे आगे सर तेरी गोद मेरा घर है तुझे सलाम इंडिया झुके तेरे आगे सर तेरी गोद मेरा घर है तुझे सलाम इंडिया भारत हमको जान से प्यारा है सबसे न्यारा गुलिस्तां हमारा है भारत हमको जान से प्यारा है सबसे न्यारा गुलिस्तां हमारा है मेरे देश की धरती मेरे देश की धरती सोना उगले उगले हीरे मोती मेरे देश की धरती मेरे देश की धरती देश मेरे मेरी जान है तू देश मेरे मेरी जान है तू देश मेरे मेरी शान है तू देश मेरे मेरी शान है तू हे वतन हमको तेरी कसम तेरे राहों में जहाँ तक निभा जाएंगे पूरी क्या चीज़ है तेरे कदमों में हम बेटे अपने सरों की चढ़ा जाएंगे है वतन Thank you for making us feel integrated. ಹೇ ಸಾನ್ವಿ, ಈಗ ತುಂಬಾ ಚಳಿ ಅಲ್ವಾ? ಹೌದು, ಆದರೆ ಮಳೆಗಾಲ ಆದ್ಮೇಲೆ ಚಳಿಗಾಲ ಮತ್ತೆ ಬೇಸಿಗೆ ಅಲ್ಲ. ಇದಕ್ಕೆ ಹೊಂದಿಕೊಂಡು ನಮ್ಮ ಪ್ರಕೃತಿಯಲ್ಲಿ 6 ಋತುಗಳಿವೆ. ಬೇರೆ ಬೇರೆ ಋತುಗಳಿಗೆ ಪ್ರಕೃತಿಯು ಬೇರೆ ಬೇರೆಯಾಗಿ ಹೊಂದಿಕೊಳ್ಳುತ್ತದೆ. ಅಂತಹ ಋತುವಿನ ಹಾಡಿಗೆ ಹೆಜ್ಜೆ ಹಾಕಲು ಬರಲಿದ್ದಾರೆ ನಮ್ಮ 1ನೇ ತರಗತಿಯ ಪುಟಾಣಿಗಳು.
What a beautiful performance! ಈ ಬಾನು, ಈ ಚುಕ್ಕಿ, ಈ ಹೂವು, ಈ ಹಕ್ಕಿ, ತೇಲಿ ಸಾಗುವ ಮುಗಿಲು ಹರುಷ ಉಕ್ಕಿ, ಯಾರು ಇಟ್ಟರು ಇದನ್ನು ಹೀಗೆ ಇಲ್ಲಿ, ತುದಿ ಮೊದಲು ತಿಳಿಯದೆ ನೀಲಿಯಲಿ. ಅರೆ, ನೀನು ಯಾಕೆ ಇಷ್ಟು ಚಂದ ಹಾಡಾಡ್ತಿದ್ದಿ? ಈಗ ಯಾಕೆ ಈ ಹಾಡು? ಅಲ್ಲ ವಿಖ್ಯಾತಿ, ನಮ್ಮ ಸುತ್ತಲಿರುವ ವನರಾಶಿಯನ್ನು ನೋಡ್ತಾ ಇದ್ದರೆ ಯಾರು ಮಾಡಿದು ಇದನ್ನೆಲ್ಲ, ಯಾರು ಆ ಮಾಯಾವಿ ಎಂದು ಆಶ್ಚರ್ಯವಾಗ್ತಿದೆ. ಎಷ್ಟು ವಿಸ್ಮಯವಾಗಿದೆ ನೋಡಿದೆಲ್ಲ. ಅಲ್ಲ, ನೋಡಕ್ಕೆ ಹೇಳ್ದೆ, ನೀ ಯೋಚನೆ ಮಾಡ್ತಿದ್ಯಲ್ಲ. ಅಲ್ಲ, ನಿನಗೆ ಯಾವಾಗ ಇಷ್ಟೊಳ್ಳೆ ಭಾವನೆ ಬಂತು ಅಂತ ಯೋಚನೆ ಮಾಡಿದೆ. ನೀನು ಯಾವ ಕವಿ ಆದ್ದು? ನನ್ನ ಈ ಭಾವನೆಗೆ ಜೀವ ತುಂಬಲು ಬರುತ್ತಿದ್ದಾರೆ 2ನೇ ತರಗತಿಯ ವಿದ್ಯಾರ್ಥಿಗಳು. Attention please. The parents of Arman of Standard 1 are requested to come backstage immediately.
ಕೆಳಗಿಳಿಸುವ ಮನಸ್ಸಿನ ಭಾರಗಳ ಜಿಗಿ ಜಿಗಿಯುವ ಚಿಂತೆಯ ಗುಡ್ಡಗಳ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ Attention please, here is an announcement with a request to all the parents to take your child right after the performance from the backstage. What a wonderful performance it was. ಏ ಸತ್ಯ ಬಾರೋ ಇಲ್ಲಿ. ಕಾಡಿಗೆ ಹೋಗುವ? ಹೆದರಬಾರ್ದು, ಅಲ್ಲಿ ಹುಲಿ ಉಂಟು. ನಾನು ಹೆದರಲ್ಲ. ಹೆದರಿದಿ? ಕಾಡೆಂದರೆ ಯಾರು ಹೆದರಲ್ಲ? ನಾವಂತೂ ಹೆದರಲ್ಲಪ್ಪ. ನಾನಂತೂ ಹೆದರೋದಿಲ್ಲ. ಆದರೆ ನಾಡು ಉಳಿಯಬೇಕಾದರೆ ಕಾಡು ಬೇಕು. ಕಾಡಿದ್ದರೆ ಮಾತ್ರ ನಾಡು. ಗುಡ್ಡ ಬೆಟ್ಟ ಕಾಡು ತೋಡು ಇವೆಲ್ಲ ಸೇರಿ ಭೂಮಿ. ಈ ಭೂಮಿ ನಮ್ಮ ಅತಿಯಾಸೆಯಿಂದ ಮಲಿನಗೊಂಡರೆ ನಾವೆಲ್ಲ ಎಲ್ಲಿಗೆ ಹೋಗುವುದು? ನಮಗೆ ಗೊತ್ತಿರಬೇಕು, ನಮಗೆ ತಿಳಿದಿರಬೇಕು. ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ. ಇದೀಗ ಅಡವಿ ದೇವಿಯ ಹಾಡಿನೊಂದಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 2ನೇ ತರಗತಿಯ ಪುಟಾಣಿಗಳು. Attention please, it's a kind request to all the audience not to record any videos. It causes inconvenience to all. This year we have live telecast in Suddi channel and also the whole program will be available in YouTube. Link is sent to all the class groups.
ಒಂದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಧನ್ಯವಾದಗಳು. Hey, are you coming to Punjab? No, I am not coming. Punjab of India is a culturally rich state. Is it? Yes, they have energetic dance forms. I heard about it. Yes, now our second standard students are gonna take us to Punjab with their energetic dance. ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಯಾರು ವಿಡಿಯೋ ರೆಕಾರ್ಡ್ ಮಾಡಬೇಡಿ. ಇವತ್ತಿನ ಇಡೀ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ನೋಡುವ ಅವಕಾಶ ಕಲ್ಪಿಸಿದೆ. ಹಾಗೆಯೇ ಸುದ್ದಿ ಚಾನೆಲ್ನಲ್ಲಿ ಲೈವ್ ಟೆಲಿಕಾಸ್ಟ್ ಕೂಡ ನಡೆಯುತ್ತಿದೆ. ದಯವಿಟ್ಟು ಸಹಕರಿಸಿ. ਰੀਝ ਪੂਰੀ ਹੋ ਗਈ ਚੰਨਾ ਬੜੇ ਚਿਰ ਦੀ
नृत्य के दूसरी कक्षा के छात्रों को धन्यवाद। नवरात्रि। नवरात्रि का अर्थ है एक संभ्रम सदागर। गुजरात में तो इसे एक विशेष नृत्य के साथ मनाते हैं। गार्भ नृत्य महिलाओं द्वारा घर को सजाने के लिए किया जाने वाला नृत्य है। अब दूसरी कक्षा के छात्रों द्वारा गार्भ नृत्य।
Basically, these kids gave the wave of Punjab. ಏ ಸತ್ಯ, ನೀ ಏನು ಮಾಡ್ತಿದ್ದಿ? ನಾನು ವ್ಯಾಯಾಮ ಮಾಡುತ್ತಿದ್ದೇನೆ. ನನಗೆ ಬಾಹುಬಲಿ ಆಗಬೇಕು. ವ್ಯಾಯಾಮ ಮಾಡುವವರಿಗೆ ಒಂದು ಮಾದರಿ ಇರುತ್ತಾರಂತೆ. ಅದು ಯಾರು ಗೊತ್ತಾ? ಆಂಜನೇಯ, ಹನುಮಂತ, ಆತನೇ ವಾಯುಪುತ್ರ. ಹೌದು, ನಮಗೆ ಬೇಕಾಗಿರುವ ವಾಯುವಿನ ಪುತ್ರ ಆಂಜನೇಯ. ಆ ಆಂಜನೇಯನ ಶಕ್ತಿಯನ್ನು ತಿಳಿಸುತ್ತಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು.
tremendous performance. ಪ್ರೇಕ್ಷಕರಲ್ಲಿ ವಿನಮ್ರ ವಿನಂತಿ, ದಯವಿಟ್ಟು ಯಾರೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಡಿ. ಇವತ್ತಿನ ಇಡೀ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ನೋಡುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಹಾಗೆಯೇ ಸುದ್ದಿ ಚಾನೆಲ್ನಲ್ಲಿ ಲೈವ್ ಟೆಲಿಕಾಸ್ಟ್ ಕೂಡ ನಡೆಯುತ್ತಿದೆ. ದಯವಿಟ್ಟು ಸಹಕರಿಸಿರಿ. Every Indian state has its own identity. Every state has its unique culture and dance form. Kalbelia is a special dance form of Rajasthan. Now, let us experience the Kalbelia dance by the twinkling stars of 3rd standard. Attention please. It is a request to owner of the car number KA19 MD 5953 to remove your car as soon as possible. It is a Tata Safari car. Yes, I know that it's been calling to you.
What a wonderful performance! Hey, Sanvi, did you heard about sand art and thread art? Not really, Vikyati, but I heard that in Sudana we have artists who do sand art and thread art. Who are they? They are none other than Anika Yu and Gagan of Standard 8th. Who are doing which? Well, I heard that Anika is talented in sand art, whereas Gagan is talented in thread art, under the guidance of Praveen Varnakuti. To encourage them, we have Shrivibha of Standard 7 with beautiful song. Also, for your convenience, we are telecasting the sand art done here in the LED screen you can see in front of you.
Nabil Ahmad, 3rd C, should go to 1st A. Now I request Mr. Praveen Varnakutira, who has been kind enough to teach the students with lot of patience. We would like to say our thanks by this small token of love. Now I request our PTA President, Mr. Rajesh Bejangala sir, who honor them. Thank you, sir. Friend in need is friend indeed. ఆపత్తిగాదవనే నిజవాద ಗೆಳೆಯ. ఏ సమస్యలో సేనా సహాయం చేసవాడి నిజవయం స్నేహితుడు. తెలుగు పథకం నృత్యం సేదనికి వస్తున్నారు 5వ తరగతి స్నేహితుడు. పోట్ల గిట్ట దూకినట్టు పొలేరమ్మ జాతరలో పోతరాజు ఊగినట్టు కిర్రు చెప్పులేసుకొని కర్ర సాము చేసినట్టు మర్రి సట్టు నీడలోన కుర్ర గుంపు కూడినట్టు ఎర్ర జొన్న రొట్టెలోన మిరప తొక్కు కలిపినట్టు నా పాట చూడు నా పాట చూడు నా పాట చూడు నాటు 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 వీర నాటు 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 చూడ నాటు 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 పచ్చి మిరపలాగా పిచ్చనాటు నాటు 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 పిచ్చి కత్తిలాగా వెళ్ళి నాటు.
కోట్ల గిట్ట దూకినట్టు పొలేరమ్మ జాతరలో పోతరాజు ఊగినట్టు కిర్రు సెప్పులేసుకొని కర్ర సాము చేసినట్టు మర్రి సట్టు నీడలోన కుర్ర గుంపు కూడినట్టు ఎర్ర జొన్న రొట్టెలోన మిరప తొక్కు కలిపినట్టు నా పాట చూడు నా పాట చూడు నా పాట చూడు నాటు 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 వీర నాటు 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 ఊర నాటు 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 పచ్చి మిరపలాగా పిచ్చనాటు నాటు 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 పిచ్చు కత్తిలాగా వెర్రి నాటు కుండల తిరిపోయేలా ఢండన కరమోగినట్టు సెవులు సిల్లు పడేలాగా గీసు బిడ్డ కూసినట్టు చేలు సిక్కలేసేలా చెప్పారం సాగినట్టు కాలు సింధు తొక్కేలా దుమ్మారం రేగినట్టు ఒళ్ళు చెమట పట్టేలా ఈ రంగం చేసినట్టు నా పాట చూడు నా పాట చూడు నా పాట చూడు నాటు 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 వీర నాటు 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 ఊర నాటు 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 చెట్ట పారలాగా చెట్ట నాటు 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 ఉక్కపోతలాగా టిక్క నాటు భూమి తత్తరిల్లేలా ఒంటిలోని రగతమంతా రక్కలేసి ఎగిరేలా ఎసే రొయ్యకాయకి నాటు 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 అది దుమ్ము దుమ్ము దులిపేలా లోపలున్న పానమంతా కుటుముకులాడేలా దుఃఖైనా సరాసరి నాటు 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 What an energetic performance! మాయ బజారు ఇది మాయ బజారు మాయ బజారు ಇದು ಮಾಯ ಬಜಾರು. ಏನು ಅದು ಮಾಯ ಬಜಾರು? ಈ ಜಗತ್ತೇ ಮಾಯ ಬಜಾರು. ಅಂದ್ರೆ ಏನರ್ಥ? ಜಗತ್ತು ಎಂದರೆ ಯಾರಿಗೂ ಅರ್ಥವಾಗದ ಒಂದು ಮಾಯಾ ಬಜಾರು. ಓಹೋ, ಹೀಗೂ ಇದೆಯಾ? ಇದೆ. ಮಾಯಾ ಬಜಾರ್ನಲ್ಲಿ ಏನೋ ಇದೆ ಎಂದು ಹೇಳುತ್ತಾ ಬರಲಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳು.
ಗಡಿ ಪಾತಾಳ್ ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕ 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 ಲೋಕ ನಮ್ದು ಮಾಯ ಬಜಾರ್. ಬಣ್ಣದ ಬಾಳು ಬೆಣ್ಣೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಮ್ಕಿ ಡಮರು. ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ, ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ. ಯಾವುದು ಹೆಂಗಾನ ಹಾಳಾಗೋಗ್ಲಿ ಕಾಸು ಮಾಡೋಣ. ನಮಗೂ ಗೊತ್ತು ಕಾಲ ಎಂದು ಕೊಲಗೆಟ್ಟೋಯ್ತು. ಲಕ್ಕಿ ಆಫರ್ ಲೋಕ ನಮ್ದು ಮಾಯಾ ಬಜಾರ್. ನಮಗೂ ಗೊತ್ತು ಕಾಲ ಎಂದು ಕೊಲಗೆಟ್ಟೋಯ್ತು. ಲಕ್ಕಿ ಆಫರ್ ಲೋಕ ನಮ್ದು ಮಾಯಾ ಬಜಾರ್. ಬಣ್ಣದ ಬಾಳು ಬೆಣ್ಣೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಮ್ಕಿ ಡಮರ್. ಭಗವಂತಂಗೆ ಬುದ್ಧಿ ಇಲ್ಲ ನಾವೇನ್ ಮಾಡೋಣ, ನಾಳೆಯಿಂದ ನಾವೇ ದೇವರಾಗಿ ಬಿಡೋಣ. ಯಾವುದು ಹೆಂಗ ಹಾಳಾಗೋಗಿ ಕಾದು ಮಾಡೋಣ. What a mind-blowing performance! ಏ ಹ್ಯಾಂಡ್ಸ್ ಅಪ್. ನಮ್ಮನ್ನ ಯಾಕೆ ಹ್ಯಾಂಡ್ಸ್ ಅಪ್ ಮಾಡಿಸ್ತೀಯಾ? ನೀನೇನು ಪೊಲೀಸಾ? ನಾನು ಪೊಲೀಸ್ ಅಲ್ಲ,
ಆದರೆ ಅಪರಾಧಿಗಳೊಂದಿಗೆ ಪೊಲೀಸ್ನವರು ಹೀಗೆ ಮಾಡುವರು. ಹಾ, ಕೇಳಿ ಗೊತ್ತು. ಪೊಲೀಸ್ನವರು ನಮ್ಮ ರಕ್ಷಣೆಗಾಗಿ ಹಗಲು ರಾತ್ರಿ ದುಡಿಯುವವರು. ಅವರಿಗೊಂದು ಸಲಾಂ ಹೇಳುತ್ತಾ ಗೌರವ ಸೂಚಿಸುವ ಹಾಡಿನ ನೃತ್ಯದೊಂದಿಗೆ ಬರಲಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿಗಳು. ಚರಿತ್ರೆ ಸೃಷ್ಟಿಸೋ ಅವತಾರ ಚರಿತ್ರೆ ಸೃಷ್ಟಿಸೋ ಅವತಾರ ಕೇಳಿ ಕಾದಿರುವ ಬಾಂಧವರೇ ಭುವಿಯಲ್ಲಿ ಅವನ ಅರಿತವರೇ ಯಾರಿಲ್ಲ ಬಿಡಿ ಮುನ್ನುಡಿ ಇತರದೊಂದು ದಂತಕಥೆ ನಾಲ್ಕು ದಿಕ್ಕಿನಲ್ಲೂ ಬೇಕಿವನು ಬಂದೂಕು ಹಿಡಿದ ಮಾನವನು ತಲೆ ಮೇಲಿದೆ ಕಿರೀಟ ತೀರಾಟ ಗುರಿ ಬೆನ್ನತ್ತು ನೇತಾರನು ಗಾಳಿ ಮಾತಿನ ಬಜಾರು ಸುದ್ದಿ ಸಾರಿದೆ ಸುಮಾರು ಪಾತ್ರದ ಪರಿಚಯ ಇರೋರು ಈ ಬಂದುಕಿಗೆ ಇದೆ ಘನ ಹೆಸರು ಹ್ಯಾಂಡ್ಸ್ ಅಪ್ ಇದು ಅನವರತ ಹ್ಯಾಂಡ್ಸ್ ಅಪ್ ಈ ಅಜ್ಞಾತ ಹ್ಯಾಂಡ್ಸ್ ಅಪ್ ಇದೆ ವೇದಾಂತ ಇದು ಚರಿತ್ರೆ ಸೃಷ್ಟಿಸೋ ಅವತಾರ
What a mesmerizing performance it was. ತಂದಾನೆ ತಾನೆ ನನೆ ನಾನೇ ತಂದಾನೆ ತಾನೆ ನನೆ ನಾನೇ. ಇದೇನು ವಿಖ್ಯಾತಿ, ಹೊಸ ರಾಗ. ಇಲ್ಲಿ ತಾ ಮತ್ತೆ ನಾ ಮಾತ್ರ ಇದೆ. ಇದು ಹೀಗೆ ಪದ್ಯ ಇಲ್ಲದಿದ್ದರೂ ನೃತ್ಯ ಹೇಗೆ ಮಾಡಬಹುದು ಎಂಬುದನ್ನು ತೋರಿಸಿಕೊಡಲಿದ್ದಾರೆ ನಮ್ಮ 3ನೇ ತರಗತಿಯ ವಿದ್ಯಾರ್ಥಿಗಳು. ತಂದಾನೆ ತಾನೆ ನಾನೇ ನಾನೇ ತಾನಾನೆ ತನ್ನಿ ನನಿ ನಾನೇ ತಾನಾನೆ ತನ್ನಿ ನರಿ ನಾನೇ.
వా ఎంత అద్భుతవాద నృత్య. मोर 18 साल होई गेल 18 साल होई गेल कि रे हे दादा हे बाबा रे दादा शादी कराय दे मोर जोड़ी जुमाय दे शादी कराय दे रे मोर जोड़ी जुमाय दे मोर 18 Thank you, sir. मोर 18 साल होई गेल कि रे हे दादा हे बाबा रे दादा शादी कराय दे रे मोर जोड़ी जुमाय दे शादी कराय दे रे मोर जोड़ी ഇങ്ങോട്ട് വാ, വേഗം വാ. എനിക്ക് പരിപാടി തീർക്കണം. എനിക്ക് നാട്ടിൽ പോണം. അരെ ഇതാവ ഭാഷ വിഖ്യാതി? നിനക്കറിയില്ലേ, ഇത് മലയാളം, കേരളത്തിന്റെ ഭാഷ. ആയി ആയി ಈಗ ಏನು? കേരളം ദൈവത്തിന്റെ സ്വന്തം നാടെന്ന് പറയും. ಸ್ವಂತ ನಾಡ ಯಾಕೆ? അവിടെ കുളകൾ, കുന്ന്, കാട്, സമുദ്രം എല്ലാം ഉണ്ട്. നിങ്ങൾക്ക് വേണ്ടി ഇതാ 4ാം ക്ലാസ് കുട്ടികൾ ഒരു അടിപൊളി നൃത്യം ചെയ്യുന്നു.
What a wonderful performance! I came to know about the Keralian culture. ಹೇ ಸಾನ್ವಿ, ಯಾಕೆ ಸೆಲ್ಯೂಟ್ ಮಾಡ್ತಾ ಇದ್ದಿ? ನಾನು ನಮ್ಮ ಸೈನಿಕರಿಗೆ ಗೌರವ ಸೂಚಿಸುತ್ತಿದ್ದೆ. எனது நாட்டை பாதுகார் பதக்கம் எனது சேவை என் முறையாக் சேர்வதற்கும் எனது கடமையாய் சேவையான் ஜெய் பாரதாம்பே. Yes, dear friends, our soldiers have been sacrificing their family life, happiness, thirst, hunger, and many more for us to lead a safe and peaceful life. This is an opportunity for us to salute them for what they have been doing to our nation. ரணவீரர்கள் மரியாதை செய்யும் பாட்டக் வரன்னார் 4ஆம் கிளாஸ் மக்கள். Sending out,
What a stage-breaking performance it was! The class 4 students have been trained in dance by Mr. Anish. He too has shown a lot of patience in handling these teeny tots. We would like to say our thanks by this small token of love. Now I request our beloved HM, Mrs. Shobha Nagraj ma'am, to come and honor him. Thank you, ma'am. ಪಕ್ಕಿಲ ಬುಲ್ಲಿತುಂಡು കോരില കിളിത്തുണ്ട് മൂടൈ കെമ്പേരുണ്ട് ലക്കലേ 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 എന്നത് ദൊമ്പുദാരവി പണ്ടുണ്ട്. ಇಂದು ತುಳುನಾಡು ಮೂಡಾಯಿಗಟ್ಟ ಪಡ್ಡಾಯಿ ಕಡಲ್ ನಡುಟು ಪೊರ್ಲು ಆಯ್ಸಿರಿದ ತುಳುನಾಡು. ಈ ಮಣ್ಣದ ಪೆರ್ಮೆನು ಪನ್ಪಿನ ಪದಕು ಪಚ್ಚೆ ಪಾಡೊಂದು ಬರೊಂದು ಲೇರ್ ನಮ್ಮ 5ನೇ ಕ್ಲಾಸ್ದ ಕುಟ್ಟಿಲ್.
ಉಂದು ನಮ್ಮ ತುಳುನಾಡು ಸೊಬಗು ಸೊಲ್ ಮೇಲೆ ಜೋಕ್ಲೆ. Abish of 2nd A is waiting for his parents at the backstage. Please come and take him. Abish of 2nd A is waiting for his parents at backstage. Please come and take him. ಒಂದೇ ಕಾಡಿನಲ್ಲಿ ಹಲವು ಜಾತಿಗಳ ಮರಗಳಿರುತ್ತವೆ, ಆದರೆ ಕಾಡೊಂದೇ. ಕಾಮನಬಿಲ್ಲಿನಲ್ಲಿ ಹಲವು ಬಣ್ಣಗಳಿರುತ್ತದೆ, ಆದರೆ ಕಾಮನಬಿಲ್ಲೊಂದೇ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಭಾರತ, ಇದರಲ್ಲಿ ಹಲವು ಜಾತಿಯ ಮತ, ಧರ್ಮ ಎಲ್ಲಗಳ ಸಮತೋಲನವಿದೆ. ಅಂತಹ ದೇಶ ನಮ್ಮ ಈ ಭಾರತ. National integrity is the awareness of oneness among the people of a country. Even though every individual belongs to different caste, creed, religion and speak different languages, they all know that they are one. A bond of togetherness between the people in spite of differences in their caste, creed, religion and gender is national integrity. National integration improves the loyalty towards our nation and makes us all feel united. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಹಲವಾರು ರಾಜ್ಯಗಳಿವೆ. ಇಂತಹ ರಾಜ್ಯಗಳ ವೈಶಿಷ್ಟ್ಯವನ್ನು ತೋರಿಸಿಕೊಡಲಿದ್ದಾರೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿಗಳು.
students of class 5. Please come and collect the prize. Sorry. We would like to say our thanks by the small token of love. Now I request our assistant HM, Mr. Lavina Hans, to honor him. It is blossom that springs from one's soul. Gratitude is a powerful catalyst for happiness. Gratitude opens the door to the power, the wisdom, the creativity of the universe. You open the door through gratitude. Today, we are completing the first day annual program of our Sudana. I thank the Sudana management, teachers, staff members, supporting peoples, well-wishers, friends and parents. Here, I thank the light and sound system, media, photographer and one and all. Thank you, thank you, thank you. Stop. This is just an interval. We are going to join here again tomorrow on the same stage.